ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಮ್ಮ ಜೊತೆಗೆ ಅಪರೂಪದಲ್ಲೇ ಅಪರೂಪದ ಅತಿಥಿ ಇದ್ದಾರೆ. ಮೊದಲ ಬಾರಿಗೆ ಈ ಒಂದು ಟಿವಿ ವಾಹಿನಿ ಸ್ಟುಡಿಯೋದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಎನ್ ಇಂದಿರೇಶ್ ಅವರು. ನಾನು ಎನ್ ಇಂದಿರೇಶ್ ಅವರನ್ನು ಸ್ವಾಗತಿಸಿ ಆಮೇಲೆ ಅವರ ಬಗ್ಗೆ ಪರಿಚಯ ಹೇಳ್ತೇನೆ. ಎನ್ ಇಂದಿರೇಶ್ ಸರ್, ನಿಮಗೆ ಪ್ರೀತಿಯ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ. ಎನ್ ಇಂದಿರೇಶ್ ಅವರು 76 ವರ್ಷದ ಹಿರಿಯರು, ಸೀನಿಯರ್ ಸಿಟಿಸನ್, ನಮ್ಮ ಜೊತೆ ಈ ಒಂದು ಸಂದರ್ಭದಲ್ಲಿದ್ದಾರೆ. ಏನು ವಿಶೇಷ ಇಂದಿರೇಶ್ ಅವ್ರದ್ದು ಅಂತ ಹೇಳಿದ್ರೆ, ಬಹುಶಃ ಒಬ್ಬ ಅಪರೂಪದಲ್ಲೇ ಅಪರೂಪದ ಸಾಧಕರವರು, ಹಠಯೋಗ ಸಾಧಕರು. ನಡು ಮಧ್ಯಾಹ್ನದ ಹೊತ್ತಲ್ಲಿ ಏನು ಆ ಸುಡು ಬಿಸಿಲಿನಲ್ಲಿ ಅಥವಾ ಆ ಸುಡು ಏನು ಪ್ರಖರವಾಗಿರುವಂಥ ಸೂರ್ಯನನ್ನು ಬರಿಗಣ್ಣಲ್ಲಿ ನೋಡ್ತಾರೆ. ಬರಿಗಣ್ಣಿನಲ್ಲಿ ಸೂರ್ಯನನ್ನು ನೇರವಾಗಿ ವೀಕ್ಷಣೆ ಮಾಡ್ತಾರೆ. ಅದು ಕೂಡ ಏನು ಒಂದೆರಡು ನಿಮಿಷ ಅಲ್ಲ, ತಾಸುಗಟ್ಟಲೆ ಬೇಕಿದ್ರೆ ಕೂತ್ಕೊಂಡು ಸೂರ್ಯನನ್ನು ನೋಡ್ತಾರೆ. ಸೂರ್ಯೋಪಾಸಕ, ಸೂರ್ಯನನ್ನು ಉಪಾಸನೆ ಮಾಡುವವರು ಒಬ್ಬ ಅಪರೂಪದ ಕರ್ನಾಟಕದ ಸಾಧಕ. ನಾನು ಈಗಾಗಲೇ ಹೇಳಿದಾಗೆ ತಾಸುಗಟ್ಟಲೆ ಅವರು ಏನು ಬರಿಗಣ್ಣಿನಿಂದ ಆ ಒಂದು ನಡು ಮಧ್ಯಾಹ್ನದ ವೇಳೆಯಲ್ಲಿ ಸೂರ್ಯನನ್ನು ವೀಕ್ಷಿಸಬಲ್ಲರು. ಆಲ್ಮೋಸ್ಟ್ ವಿತೌಟ್ ಬ್ಲಿಂಕಿಂಗ್ ಆಲ್ಸೋ. ಎಸ್, ಕಣ್ಣು ಎಲ್ಲಿ ಕೂಡ ಏನು ಕಣ್ಣು ಮಿಟುಕಿಸದೆ ರೆಪ್ಪೆ ಮಿಟುಕಿಸದೆ ಅವರು ಸತತವಾಗಿ 1 ತಾಸು ಅವರು ಸೂರ್ಯನನ್ನು ನಡು ಮಧ್ಯಾಹ್ನದಲ್ಲಿ ನೋಡಬಲ್ಲರು. ಅಂದರೆ ಎವೆ ಇಕ್ಕದೆ, ಒಂದು ಚೂರು ಕೂಡ ಏನು ಅವರ ಒಂದು ಗಮನವನ್ನು ಆಚೆ ಮಾಡದೆ, ಕಣ್ಣಿನ ರೆಪ್ಪೆಗಳನ್ನು ಮಿಟುಕಿಸದೆ ಅವರು ಏನು ಸೂರ್ಯನನ್ನು ಸತತವಾಗಿ 1 ತಾಸು ಅಥವಾ ಬೇಕಿದ್ದರೆ ಅದಕ್ಕಿಂತಲೂ ಜಾಸ್ತಿ ನೋಡಬಲ್ಲರು. ಎಸ್ ನಾನು ಮಾತನಾಡುವ ಏನು ಸಂದರ್ಶನ ಆರಂಭಿಸುವ ಮೊದಲೇ ನೀವು ಟಿವಿ ಪರದೆಯಲ್ಲಿ ನೋಡಿ, ಮಧ್ಯದಲ್ಲಿ ಬರ್ತಾ ಇರುವಂಥ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಇದು ಎನ್ ಇಂದಿರೇಶ್ ಅವರು ನೇರವಾಗಿ ಮಧ್ಯಾಹ್ನದ ಹೊತ್ತಲ್ಲಿ ಈ ಒಂದು ಸೂರ್ಯನನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ನಾವು ಈ ಒಂದು ಸಂದರ್ಶನವನ್ನು ಇವತ್ತು ಸಂಜೆ ಏನು ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಮಧ್ಯಾಹ್ನ ಹೊತ್ತಿಗೆ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮಧ್ಯಾಹ್ನ ಹೊತ್ತು ನಮ್ಮ ಸ್ಟುಡಿಯೋದ ಮೇಲ್ಗಡೆ ಅವರು ಏನು ಸುಮಾರು ಹೊತ್ತು ಈ ಒಂದು ಸೂರ್ಯ ವೀಕ್ಷಣೆ ಮಾಡೋದನ್ನು ನಾವು ಚಿತ್ರೀಕರಣ ಮಾಡಿಕೊಂಡೆವು. ಸೂರ್ಯನನ್ನು ನೇರವಾಗಿ ನಡು ಮಧ್ಯಾಹ್ನದಲ್ಲಿ ಅವರು ವೀಕ್ಷಣೆ ಮಾಡೋದನ್ನು ನಾವು ಕೂಡ ಏನು ಸಾಕ್ಷಿಗಳಾದೆವು ಅವರನ್ನು. ನಾನು ಅವ್ರ ಹತ್ರ ಅನೇಕ ವಿಚಾರಗಳನ್ನು ಮಾತಾಡಲಿಕ್ಕಿದ್ದೇವೆ. ಈ ರೀತಿಯ ಏನಿದು ಸಾಧನೆ, ಯಾಕೆ, ಏನು ಪ್ರಯೋಜನ, ಎಲ್ಲಿಂದ ಬಂತು, ಏನು ಇದರ ಹಿನ್ನೆಲೆ, ಏನು ನಮ್ಮ ಯೋಗ ಏನು ಹೇಳುತ್ತೆ, ಪುರಾಣಗಳು ಏನು ಹೇಳುತ್ತವೆ, ನಮ್ಮ ಋಷಿಮುನಿಗಳ ಪರಂಪರೆ ಇದರ ಬಗ್ಗೆ ಏನು ಹೇಳುತ್ತೆ, ನಮ್ಮ ವಿಜ್ಞಾನ ಇದರ ಬಗ್ಗೆ ಏನು ಹೇಳುತ್ತೆ, ಎಲ್ಲ ವಿಚಾರಗಳನ್ನು ನಾನು ಮಾತಾಡಲಿಕ್ಕಿದ್ದೇನೆ. ಸರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಇಂಥ ಒಂದು ಸಾಧನೆ ಏನು ಸೂರ್ಯನನ್ನು ಉಪಾಸನೆ ಮಾಡುವಂಥದ್ದು, ಸೂರ್ಯೋಪಾಸಕ. ನಾವು ಅನೇಕ ಬೇರೆ ಬೇರೆ ಉಪಾಸಕರನ್ನು ನಾವು ನೋಡ್ತೇವೆ. ಅದರಲ್ಲಿ ನೀವು ತೀರಾ ಭಿನ್ನ ಅಂದರೆ ಖಂಡಿತಕ್ಕೂ ಭಿನ್ನ. ಇಂಥ ಒಂದು ಸೂರ್ಯನನ್ನು ಏನು ಅದು ಕೂಡ ಆ ಪ್ರಖರವಾದ ಬಿಸಿಲು, ನಡು ಮಧ್ಯಾಹ್ನದ ಬಿಸಿಲಿಗೆ ನೀವು ಮೇಲೆ ಸತತವಾಗಿ ನೋಡ್ತೀರಲ್ವಾ? ಎಷ್ಟು ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಷ್ಟು ಗಂಟೆ ನೋಡ್ಬೋದು ಸರ್ ನಿಮಗೆ? ಮೋರ್ ದನ್ 1 ಅವರ್ ನೀವು ಕಂಟಿನ್ಯೂಸ್ ಆಗಿ ನೋಡ್ತೀರಿ. ಈಗ ಭಾರಿ ಕುತೂಹಲದ ಪ್ರಶ್ನೆ ಏನಂತ ಹೇಳಿದ್ರೆ, ಇಂಥ ಒಂದು ಅಭ್ಯಾಸ, ರೂಢಿ ನಿಮಗೆ ಯಾವ ವಯಸ್ಸಿನಲ್ಲಿ ನೀವು ಆರಂಭಿಸಿದ್ರಿ? ನಾನು ಬಹುಶಃ 8ನೇ ವಯಸ್ಸಿಂದಾನೇ ಶುರು ಮಾಡಿದ್ದೀನಿ. ನನಗೆ ಗೊತ್ತಿಲ್ಲದಾಗೆ 8ನೇ ವಯಸ್ಸಲ್ಲಿ ಆರಂಭಿಸಿದಿರಿ? ಹೌದು. ಅದು ಏನಂದ್ರೆ, ನಮ್ಮ ತಾಯಿಯವರು ತುಳಸಿ ಪೂಜೆ ಮಾಡಿಬಿಟ್ಟು ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಳ್ಳೋರು. ಹೌದು, ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಕೂಡ ಏನು ತುಳಸಿ ಕಟ್ಟೆಗೆ ಪೂಜೆ ಮಾಡಿದ ನಂತರ ನಮಸ್ಕಾರ ಮಾಡಿ ಮೇಲೆ ನೋಡ್ತಾರೆ. ನಾನು ಅದನ್ನ ಕಾಪಿ ಮಾಡಿದ್ದೀನಿ. ಸೂರ್ಯ ಅವ್ರು ನೋಡ್ತಾ ಇದ್ದರಿಂದ ನಾನು ಕಾಪಿ ಮಾಡಿದ್ದೀನಿ. ಅವ್ರೇನು ನನ್ಗೆ ಯಾವತ್ತೂ ನೀನು ನೋಡು ಅಂತ ಎಂದು ಹೇಳಿಲ್ಲ. ಅದನ್ನ ನಾನು ಕಾಪಿ ಮಾಡಿ ಐ ಹ್ಯಾವ್ ಟೇಕನ್ ಇಟ್ ಫಾರ್ವರ್ಡ್. 7 ಗಂಟೆ ಸೂರ್ಯ ನೋಡೋದು, 8 ಗಂಟೆ ಸೂರ್ಯ ನೋಡೋದು, 5 ನಿಮಿಷ ಜಾಸ್ತಿ ಮಾಡ್ಕೊತಾ ಹೋಗೋದು. ಗ್ರ್ಯಾಜುಯಲ್ ಆಗಿ ಐ ರೀಡ್ 10 o'clock, 11 o'clock.
ಡ್ಯೂರೇಷನ್ ಓ 20 ನೀವು ಮೊದಲು ಬೆಳಿಗ್ಗೆ 7 ಗಂಟೆಗೆ ನೋಡ್ತಾ ಇದ್ರಿ, ಆಮೇಲೆ 8 ಗಂಟೆಗೆ ನೋಡ್ಲಿಕ್ಕೆ ಆರಂಭಿಸಿದ್ರೆ, ಹೌದು. ಆಮೇಲೆ 10 ಗಂಟೆಗೆ, 11 ಗಂಟೆಗೆ, ಹೌದು. ಆಮೇಲೆ 12 ಗಂಟೆಗೆ. ಆಮೇಲೆ 5-5 ನಿಮಿಷ ಡ್ಯೂರೇಷನ್ ಜಾಸ್ತಿ ಮಾಡ್ಕೊತ ಹೋದೆ. ನೋಡುವ ಅವಧಿಯನ್ನು ಕೂಡ ಜಾಸ್ತಿ ಮಾಡ್ತಾ ಹೋದ್ರೆ. ಅದೇ ಮಾಡಿದೆ. 12 ಗಂಟೆ ಸೂರ್ಯನ ನೋಡುವಾಗ ನನಗೆ ತುಂಬಾ ಆನಂದ ಆಯ್ತು. 12 ಗಂಟೆಯ ಈ ಸಾಮಾನ್ಯ ಈ 12 ಗಂಟೆಯ ಸೂರ್ಯನನ್ನು ನೋಡ್ಲಿಕ್ಕೆ ಯಾವ ವಯಸ್ಸಿನಲ್ಲಿ ಆರಂಭಿಸಿದ್ರಿ ನೀವು? ಈಗ ಎಸ್ ನೀವು ತಾಯಿ ತುಳಸಿ ಕಟ್ಟೆಯ ಮುಂದೆ ಏನೋ ಪೂಜೆ ಮಾಡಿ ನಮಸ್ಕಾರ ಮಾಡುವುದನ್ನು ನೋಡಿಕೊಂಡು ನೀವು ಆಕಾಶವನ್ನು ನೋಡ್ಲಿಕ್ಕೆ ಅಥವಾ ಸೂರ್ಯನನ್ನು ನೋಡಿ ನಮಸ್ಕಾರ ಮಾಡ್ಲಿಕ್ಕೆ ಕಲ್ತ್ರಿ. ಎಸ್, ಬಟ್ ಸೂರ್ಯನನ್ನು ಎವೆ ಇಕ್ಕದೆ ದಿಟ್ಟಿಸುವುದು ಉಂಟಲ್ಲ 12 ಗಂಟೆ ಹೊತ್ತಲ್ಲಿ, ಅದು ಯಾವಾಗ ನಿಮ್ಗೆ ಪ್ರಾಕ್ಟೀಸ್ ಆಯ್ತು? 10 ವರ್ಷದಿಂದ. 10 ವರ್ಷದಲ್ಲೇ ಅಷ್ಟೇ. ಈಗ ಜಸ್ಟ್ ಲಾಸ್ಟ್ 10 years. ಕಳೆದ 10 ವರ್ಷದ ಅವಧಿಯಲ್ಲಿ. ಇವಾಗ ನಿಮಗೆ 76ನೇ ವಯಸ್ಸು. ನಿಮ್ಮ 65-66ನೇ ವಯಸ್ಸಲ್ಲಿ ನೀವು ಅಂತ ಒಂದು ಏನೋ ಪರಿಪೂರ್ಣವಾದಂತ ಒಂದು ಏನು ಸಾಧನೆಯಾಗಿ ಬಂದು ನಿಂತ್ಕೊಂಡ್ರಿ. 12 ಗಂಟೆಯ ಆ ನಡು ಮಧ್ಯಾಹ್ನದಲ್ಲಿ ಸೂರ್ಯನನ್ನು ನೋಡ್ಲಿಕ್ಕೆ ಅಂದ್ರೆ ನೀವು 8ನೇ ವಯಸ್ಸಿನಲ್ಲಿ ಇಂಥ ರೂಢಿಯನ್ನು ಆರಂಭಿಸಿದ್ರಿ. ಹೌದು. ಆಲ್ಮೋಸ್ಟ್ ನೀವೊಂದು 55-60 ವಯಸ್ಸನ್ನೇ ತಗೊಂಡ್ರಲ್ಲ ಅಂತ ಒಂದು ಏನೋ ಪರಿಪೂರ್ಣ ಸಾಧನೆ ಹಂತಕ್ಕೆ ಬರ್ಲಿಕ್ಕೆ. ಹೌದು. ಅದು ಮಧ್ಯ ನಾನು ಬಿಟ್ಬಿಟ್ಟಿದ್ದೆ. ಓಕೆ. ಕಂಟಿನ್ಯೂಟಿ ಇರಲಿಲ್ಲ ಫಾರ್ ವೇರಿಯಸ್ ರೀಸನ್ಸ್. ಆಮೇಲೆ ಮಧ್ಯ ಪೂರ್ತಿ ಬಿಟ್ಟಿರಲಿಲ್ಲ. ಮತ್ತೆ ಶುರು ಮಾಡಿದಾಗ ಅರೆ ಇದರಲ್ಲಿ ಏನೋ ಇದೆ, ಸ್ವಲ್ಪ ಇನ್ನು ಡೀಪಾಗಿ ಹೋಗಬೇಕು ಅಂಥೇಳಿ ಅನ್ನಿಸ್ತು. ಈಗೊಂದು 10 ವರ್ಷದ ಹಿಂದೆ 10 ವರ್ಷದಿಂದ ಅಂತ ಹೇಳ್ಬೋದು, ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿ, ಜೊತೆಗೆ ಈ ಪುರಾಣಗಳು ಏನು ಹೇಳುತ್ತೆ, ನಮ್ಮ ಋಷಿಮುನಿಗಳ ಹಠಯೋಗ ಒಂದು ರೀತಿ ಯಾವ ರೀತಿ ಇತ್ತು ಅದನ್ನೆಲ್ಲ ಸ್ವಲ್ಪ ಅವಲೋಕನ ಮಾಡಿ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿ ಸ್ಕಂದ ಪುರಾಣ ಹೇಳುತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೆ ಸ್ಕಂದ ಪುರಾಣ ಹೇಳುತ್ತೆ. ಸೊ ಅದನ್ನ ನಾನು ಸ್ವಲ್ಪ ಬಿಗ್ಗಾಗಿ ಇಟ್ಕೊಂಡು ಇದನ್ನ ಸ್ವಲ್ಪ ಇದರಲ್ಲಿ ಸ್ವಾರಸ್ಯ ಇದ್ದೇ ಇದೆ, ಇದನ್ನ ಏನಾದ್ರು ಮಾಡಿ ನೋಡ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದೆ. ಸೊ ಹಾಗಾಗಿ ನಿಮಗೆ ಒಂದು ಏನು ಧೈರ್ಯಕ್ಕೆ ಒಂದು ಸಾಧನ ಕೂಡ ಸಿಕ್ಕಿತ್ತು. ಪುರಾಣದಲ್ಲಿ ಕೂಡ ಇದರ ಬಗ್ಗೆ ಏನೋ ಪ್ರಸ್ತಾಪಗಳಿದಾವೆ, ಎನ್ಕರೇಜಿಂಗ್ ಫ್ಯಾಕ್ಟರ್. ಆಮೇಲೆ ಒಂದು ವಿಶೇಷ ಮಾಹಿತಿ ನನಗೆ ದೊರಕಿದ್ದು, ಅಭಿಜಿತ್ ಲಗ್ನದಲ್ಲಿ ಅಂದ್ರೆ 12 ಗಂಟೆ 11:15 12 ಗಂಟೆ 12:30 ಆ ಟೈಮ್ನಲ್ಲಿ ಅಭಿಜಿತ್ ಲಗ್ನ ಅಂತ. ಅದು ಅದು ಬಹುಶಃ ಬೇರೆ ಯಾವುದು ಲಗ್ನ ಸಿಗ್ತದ್ರೆ ಅಭಿಜಿತ್ ಲಗ್ನ ಏನು ನೋಡೋ ಹಂಗಿಲ್ಲ. ಒಂದು ವಿವಾಹ ಇದು ಆ ತರ ಲಗ್ನ. ಅದು ಆ ಮುಹೂರ್ತದಲ್ಲಿ ಬ್ರಹ್ಮದೇವರು ಸೂರ್ಯಮಂಡಲಕ್ಕೆ ಹೋಗಿ ಕೃಷ್ಣರೂಪಿ ಪರಮಾತ್ಮನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಸಿಕ್ತು. ಸೊ ಹಾಗಾಗಿ ನನಗೆ ಆ ಟೈಮ್ ತುಂಬ ಸೂಕ್ತ ಅನ್ನಿಸ್ತು. ಸೊ ಬ್ರಹ್ಮದೇವರು ಚಿಂತನೆನೇ ಬರ್ತದೆ, ಅವರು ಪೂಜೆ ಕೃಷ್ಣರೂಪಿ ಪರಮಾತ್ಮನ ಪೂಜೆ ಮಾಡೋದು ಒಂದು ಚಿಂತನೆ ಬರ್ತದೆ, ನನಗೂ ಒಂದು ಸಾಧನೆ ಆಗ್ತದೆ, ಸೂರ್ಯನ ನೋಡಬೇಕು ಅಂಥೇಳಿ ಆ ಟೈಮ್ನಲ್ಲಿ ಎವೆ ಎಕ್ಕದೆ ನೋಡೋಕ್ಕೆ ಶುರು ಮಾಡಿದೆ. ನನಗೆ ಯಾವತ್ತೂ ನನಗೆ ಒಂದು ಚೂರು ಕಣ್ಣಿಗೆ ಯಾವತ್ತೂ ತೊಂದರೆ ಆಗಿಲ್ಲ. ಈಗ ಎಸ್, ಕಣ್ಣಿಗೆ ತೊಂದರೆ ಆಗಿಲ್ಲ. ಬಟ್ ನೀವು ಈ ರೀತಿಯ ಒಂದು ಪ್ರಾಕ್ಟೀಸ್ ಅನ್ನು ಆರಂಭಿಸುವಾಗ 8ನೇ ವಯಸ್ಸಲ್ಲಿ ನೀವು ಆರಂಭಿಸಿದರೆ ನೀವು ಈ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮ್ಮ ಮನೆಯವರು ನಿಮ್ಗೇನು ಯಾಕೆ ಇವನು ಸುಮ್ಮನೆ ಬೆಳಿಗ್ಗೆ ಎದ್ದು ಮಧ್ಯಾಹ್ನ ಎದ್ದು ಎಲ್ಲ ಏನು ಸೂರ್ಯನ ನೋಡ್ತಾನೆ, ಏನು ಪ್ರಯೋಜನಕ್ಕೆ ಅಂತೆಲ್ಲ ಕೇಳಲಿಲ್ವಾ? ಬಹಳ ಬಂತು. ಹೌದಾ? ವಿರೋಧ ಬಹಳ ಇತ್ತು. ನಾ ಹೇಳೋವೆ, ಬೇಕಾದ್ರೆ ನೀವು ಮಾಡಿ ಅನುಭವಿಸಿ, ಅಂದ್ರೆ ಏಕ್ದಮ್ ಮಾಡೋದು ಬೇಡ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೋದು, ಬನ್ನಿ ಹೇಳ್ಕೊಡ್ತೀನಿ ಅಂತ ನಮ್ಮ ಹುಡುಗರು ಆಸಕ್ತಿ ತೋರಿ ಬಂದಿದ್ದಾರೆ, ಅವರು ಅಭ್ಯಾಸ ಮಾಡಕ್ಕೆ ಶುರು ಮಾಡಿದ್ದಾರೆ. ಈಗ ನೀವು ಏನು ಈ ಆರಂಭದಲ್ಲಿ ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ತುಂಬಾ ತ್ರಾಸ, ತುಂಬಾ ಕಷ್ಟ, ತುಂಬಾ ಕಠಿಣ ಅಂತ ಅನಿಸ್ಲಿಲ್ವಾ? ಅಲ್ಲ, ಅದು ಶುರುವಿನಲ್ಲಿ ನಾನು 2 ನಿಮಿಷ 3 ನಿಮಿಷ ಅಷ್ಟೇ ನೋಡ್ತಾ ಇದ್ದಿದ್ದು ಶುರುವಿನಲ್ಲಿ. ಅದು 7 ಗಂಟೆ ಸೂರ್ಯದಿಂದ ಶುರು ಮಾಡುವೆ, 6:30 7 ಗಂಟೆಗೆ ಸೂರ್ಯ, ಅದು ವೆರಿ ಸಾಫ್ಟ್ ಆವಾಗ. ಸೊ ಅದು ಮಾಡ್ತಾ ಅದು ಹಂಗೇ ಸೆಟ್ ಆಗ್ತಾ ಬಂತು ನನ್ನ ಐಸು. ಸೊ ಐ ಜಂಪ್ಡ್ ಟು 8 o'clock 9 o'clock 10 o'clock and duration was also I jumped from 5 minutes to 10 minutes 10 to 15 minutes. ಹೀಗಾಗಿ ಅದು ಗ್ರ್ಯಾಜುವಲ್ ಆಗಿ ಸೆಟ್ ಆಗ್ತಾ ಬಂತು. ಹಾಗಾಗಿ ನೌ ಐ ಆಮ್ ಏಬಲ್ ಟು ವ್ಯೂ ಮೋರ್ ದೆನ್ 1 hour ಎನಿ ಹಾಟೆಸ್ಟ್ ಸನ್ ಇನ್ ದಿ ವರ್ಲ್ಡ್, ಎನಿ ಹಾಟೆಸ್ಟ್ ಸನ್ ಇನ್ ದಿ ವರ್ಲ್ಡ್. ಭೂಮಂಡಲದ ಯಾವುದೇ ಭಾಗದಲ್ಲಾದರೂ ಕೂಡ. ನಾನು ರಾಯಚೂರ್ ಹತ್ರ ಹೋಗಿ ಟ್ರೈ ಮಾಡಿದ್ದೀನಿ, ಡೆಲ್ಲಿಗೆ ಹೋಗಿ ಟ್ರೈ ಮಾಡಿದ್ದೀನಿ,
ಹಿಮಾಲಯಾಸ್ಗೆ ಹೋಗಿ ಟ್ರೈ ಮಾಡಿದ್ದೀನಿ. ಬದ್ರಿನಾರಾಯಣ್ ಎದುರಿಗೇನೆ ಮಾಡಿದ್ದೀನಿ. ಅಲ್ಲಿ ಭಯಂಕರ ಬಿಸಿಲು ಇರುತ್ತೆ ಒಂದೊಂದ್ಸಲ ಅಷ್ಟೇ ಚಳಿ, ಎರಡೂ ವಿಪರೀತ ಅಲ್ಲಿ. ಅಲ್ಲೂ ನಾನು ನನ್ನ ಒಂದು ಕಿಂಚಿತ್ ಸಾಧನೆಯನ್ನು ದೇವರಿಗೆ ಅರ್ಪಿಸಿದ್ದೀನಿ. ಹಾಗಾಗಿ ನನಗೆ ಖುಷಿ. ಈಗ ನಿಮ್ಮ ಈ 76ನೇ ವಯಸ್ಸಿನಲ್ಲಿ ನೀವೀಗ ಪ್ರತಿನಿತ್ಯ ಎಷ್ಟು ಗಂಟೆ ಈ ರೀತಿಯಾಗಿ ಸೂರ್ಯನನ್ನು ದಿವಸ ನೋಡೋದು? ಈಗ ದಿವಸ ನೋಡೋಕೆ ಹೋಗಲ್ಲ. ದಿವಸ ನಾನು ಕೇವಲ ಒಂದು ಸಂಧ್ಯಾ ವಂದನೆಯ ನಿಮಿತ್ತ ಒಂದು 5 ನಿಮಿಷ 10 ನಿಮಿಷ ನೋಡ್ತೀನಿ. ಯಾವ ಅವಧಿಯಲ್ಲಿ ನೋಡ್ತಿರೋದು? ಬೆಳಿಗ್ಗೆ ರೈಸಿಂಗ್ ಸನ್ನು ಅಲ್ಲೇ ಯಾವಾಗಲೇ ಸೂರ್ಯಪಾನ ಮಾಡ್ತೀನಿ. 7 ಗಂಟೆ ಸೂರ್ಯಪಾನ ಅಂದರೆ ಏನದು? ಸೂರ್ಯಪಾನ? ಸೂರ್ಯಪಾನ ಅಂದರೆ ಸೂರ್ಯ ರಶ್ಮಿಗಳಿರುತ್ತಲ್ಲ ಅದನ್ನ ಆಹ್ವಾನ ಮಾಡೋದು, ಬಾಯಿಂದ ಸ್ವೀಕಾರ ಮಾಡೋದು. ಅದು ಎಷ್ಟು ಗಂಟೆಗೆ ಮಾಡ್ತೀರಿ ನೀವು? ಬೆಳಿಗ್ಗೆ 7 ಗಂಟೆ ಸೂಕ್ತ. 6ರಿಂದ 7 ಗಂಟೆ ಸೂರ್ಯೋದಯ ಆಗಿ 1 ತಾಸಿನ ಒಳಗೆ ಈ ಸೂರ್ಯಪಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದು ಏನು ಪ್ರಯೋಜನಗಳು ಅದರಿಂದ? ಈಗ ನಾವು ವೈದ್ಯಲೋಕ ಕೂಡ ಹೇಳುತ್ತೆ, ವಿಜ್ಞಾನ ಕೂಡ ಹೇಳುತ್ತೆ, ಸೂರ್ಯನ ಕಿರಣಗಳು, ಬೆಳಗಿನ ಹೊತ್ತಿನ ಕಿರಣಗಳು ದೇಹಕ್ಕೆ ಬಿದ್ದರೆ ಏನೋ ತುಂಬಾ ತುಂಬಾ ಪ್ರಯೋಜನಗಳಿದಾವೆ. ಹೌದು. ಎಲ್ಲ ಬಿಗಿನರ್ಸ್ಗೆ ನಾ ಹೇಳೋದು ರೈಸಿಂಗ್ ಸನ್ ಬಿಟ್ವೀನ್ 6 and 7 o'clock. ಬಿಟ್ವೀನ್ 6 and 7 o'clock. ನೀವು ಡೆಲ್ಲಿ ಆ ಥರ ಪ್ಲೇಸಸ್ ಅಲ್ಲಿ ಇನ್ನೂ ಅರ್ಧ ತಾಸು ಮುಂಚೆ. ಹೌದು, ಇನ್ನೂ ಅರ್ಧ ತಾಸು ಬೇಗನೆ. ಈಶಾನ್ಯ ಭಾರತದಲ್ಲಿ ಮತ್ತೂ ಬೇಗ ಆಗುತ್ತೆ. ಇನ್ನೂ ಬೇಗ. ಹೌದು. ಎಲ್ಲಿ ಸನ್ರೈಸ್ ಇಂದ 1 hour ಮ್ಯಾಕ್ಸಿಮಮ್ ಅಷ್ಟೊಳಗೆ ಉಪಾಸನೆ ಮಾಡಬೇಕಿದು ಸೂರ್ಯಪಾನ. ಏನ್ ಮಾಡ್ತೀರಿ? ಹಿಂಗೆ ಮಾಡ್ತೀರಿ? ಸೂರ್ಯನ ಎದುರು ನಿಂತ್ಕೊಂಡು ಒಂದು ಸೂರ್ಯನ ನಮಸ್ಕಾರ ಮಾಡಿ ಈ ಥರ 24 ಸಲ ಸಾಹ ಮಾಡಬೇಕು. ಅದು ಬಹುಶಃ ಒಂದು ಅರ್ಧ ನಿಮಿಷ ಆಗುತ್ತೆ ಒಂದ್ಸಲ ಒಂದು ರೌಂಡ್ಗೆ. ನಂತರ ಒಂದು ಪಾಸ್ ಕೊಟ್ಬಿಟ್ಟು ಒಂದು ಪ್ರದಕ್ಷಿಣಾಕಾರಕ್ಕೆ ಬಂದ್ಬಿಟ್ಟು ಪಶ್ಚಿಮಕ್ಕೆ ತಿರುಕೊಂಡು ವಾಯುಪಾನ ಮಾಡಬೇಕು. ವಾಯುಪಾನ ಇದೇ ಥರನೇ ಗಾಳಿನ ಸಾಹ ಮಾಡೋದು. ಯಾಕಂದರೆ ಸೂರ್ಯನ ಶಾಖ ಇಲ್ಲಿ ಜನರೇಟ್ ಆಗೋಗಿರುತ್ತೆ, ಅದು ಕಂಪನ್ಸೇಟ್ ಆಗಬೇಕು. ವಾಯುಪಾನ ಮಾಡೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ. ತಿರ್ಗಾ ಇನ್ನೊಂದು ರೌಂಡ್ ಇನ್ನೊಂದು ಸೂರ್ಯಪಾನ 24 ಸಲ, ಮತ್ತೆ ವಾಯುಪಾನ 3 ಸಲ, 3 ರೌಂಡ್ ಸೂರ್ಯಪಾನ ಮತ್ತೆ 3 ರೌಂಡ್ ವಾಯುಪಾನ. ಈ ರೀತಿಯ ಈ ಒಂದು ಪ್ರಾಕ್ಟೀಸ್ ಇದೆಯಲ್ವಾ, 3 ಬಾರಿ ಅಥವಾ ಸೂರ್ಯಪಾನ, ವಾಯುಪಾನ, ಇದು ನೀವೇ ರೂಢಿಸಿಕೊಂಡ ಕ್ರಮಗಳ ಅಥವಾ ಯಾವುದಾದ್ರೂ ಗ್ರಂಥ ಉಲ್ಲೇಖಗಳ ಮೂಲಕ ನೀವು ಇದನ್ನು ಪ್ರಾಕ್ಟೀಸ್ಗೆ ತಂದ? ಇಲ್ಲ, ಇದು ಕೇವಲ ನನ್ನ ಒಂದು ಅನುಭವ. ಇದು ಹಿಂದೆ ಪುಸ್ತಕಗಳಲ್ಲಿ ಇದೆಯೋ ಏನೋ, ನಾನು ಅದನ್ನ ಅವಲೋಕನ ಮಾಡಕ್ಕೆ ಹೋಗಿಲ್ಲ. ನಾನಂತೂ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ. ಇದರಿಂದ ನನಗೆ ಬಹಳಷ್ಟು ಆರೋಗ್ಯ, ಮೆಂಟಲ್ ಪೀಸ್ ಆ್ಯಂಡ್ ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಆಧ್ಯಾತ್ಮಿಕ ಚಿಂತನೆ ಎಲ್ಲದಕ್ಕೂ ಪ್ರಚೋದನಕಾರಿ. ಸನ್ ಗಾಡ್ ಕ್ಯಾನ್ ಗಿವ್ ನಾಟ್ ಓನ್ಲಿ ಸೈಟ್, ಯು ಕ್ಯಾನ್ ಗಿವ್ ಇನ್ಸೈಟ್, ದಿವ್ಯ ದೃಷ್ಟಿ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಪಡ್ಕೊಳ್ಳೋಕೆ ತುಂಬಾನೇ ಅವಕಾಶ ಇದೆ. ಈಗ ನಾನು ಈ ವಯಸ್ಸಲ್ಲಿ, ಯಾಕಂತ ಹೇಳಿದ್ರೆ 76ರ ಈ ವಯಸ್ಸಿನಲ್ಲಿ ನೀವು ಯಾವುದೇ ಕನ್ನಡಕ ಧರಿಸುವಂತದಿಲ್ಲ? ಕನ್ನಡಕ ಇಲ್ಲ, ಕ್ಯಾಟ್ರಾಕ್ಟ್ ಇಲ್ಲ. ಐ ಕ್ಯಾನ್ ರೀಡ್ ಈವನ್ ದಿ ಸ್ಮಾಲ್ ಲೆಟರ್ಸ್ ವೆರಿ ಕಂಫರ್ಟಬಲಿ. ಬಾರಿ ಅನುಕೂಲಕರವಾಗಿ ಓದ್ತೀರಿ. ರಾತ್ರಿ ನಡೆದಾಡೋದಕ್ಕೂ ತೊಂದರೆ ಇಲ್ಲ? ಐ ಆಮ್ ಎ ಬೇರ್ ಫುಟರ್. ಓಹೋ, ಬರಿಗಾಲಿನಲ್ಲಿ ನಡೆದಾಡ್ತೀರಿ? ಹೌದು. ಎಷ್ಟು ವರ್ಷದಿಂದ ಬರಿಗಾಲಿನಲ್ಲಿ ನಡೆದಾಡ್ತೀರಿ? 30 ವರ್ಷದಿಂದ. 30 ವರ್ಷಗಳಿಂದ ಚಪ್ಪಲಿ ಧರಿಸದೆ ಓಡಾಡ್ತೀರಿ? ಚಪ್ಪಲಿನೇ ನಾನು ಬೇಡ ಅನ್ನತ್ತೆ. ಇವಾಗ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿ, ದೈಹಿಕವಾಗಿ ನಿಮಗೆ ಆಗಿರುವಂಥ ಪ್ರಯೋಜನಗಳು ಅಥವಾ ಪರಿಣಾಮಗಳು ಏನೇನು? ಒಂದು ಮೆಮೊರಿ ಪವರ್, ಕಾನ್ಸಂಟ್ರೇಷನ್, ಏಕಾಗ್ರತೆ, ನೆನಪಿನ ಶಕ್ತಿ. ಹೌದು. ಮತ್ತೆ ಇಟ್ ಆಲ್ವೇಸ್ ಕ್ರಿಯೇಟ್ಸ್ ಮೀ ಆಕ್ಟಿವ್ನೆಸ್, ತುಂಬಾ ಲವಲವಿಕೆಯಿಂದ ಇರ್ತೀರಿ. ಎಂಥೂಸಿಯಾಸಮ್, creativity, what all required for a person towards personality development, all that you can get here. ತುಂಬಾ ಸೃಜನಶೀಲವಾಗಿ ಆಲೋಚನೆ ಮಾಡಲಿಕ್ಕೆ, ಓಡಾಡಲಿಕ್ಕೆ. ಇದು ನಿಮ್ಮ ರುಟೀನ್ ಲೈಫ್ ಸ್ಟೈಲ್. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಿ, ಮತ್ತೆ ಏನೇನು ಮಾಡ್ತೀರಿ, ಏನೇನು ಸೇವನೆ ಮಾಡ್ತೀರಿ, ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಿ? ತುಂಬಾ ವಂಡರ್ಫುಲ್ ಕ್ವಶನ್. ಐ ಟೆಲ್ ಯು, ಮುಂಚೆ ನಾನು 6 ಗಂಟೆ 7 ಗಂಟೆ ಕಡಿಮೆ ಎದ್ದೋನೇ ಅಲ್ಲ. ಇದನ್ನ ನಾನು ಯಾವಾಗ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇದ್ದೀನಿ, ಬಿಲೀವ್ ಇಟ್ ಆರ್ ನಾಟ್, ನನಗೆ 3 ಗಂಟೆಗೆ ಎಬ್ಬಿಸ್ಬಿಡುತ್ತೆ. 3 ಗಂಟೆಗೆ? 12 ಗಂಟೆ 3 ಗಂಟೆಗೆ ಎದ್ದು ಹೇಳ್ತೀರಿ? 12 ಗಂಟೆ ಕಡಿಮೆ ಮಲಕೊಳ್ಳೋದೇ ಇಲ್ಲ ನಮ್ಮ ಮನೇಲಿ. ಮಲಗೋದೇ ರಾತ್ರಿ 12 ಗಂಟೆಗೆ.
3 ಗಂಟೆಗೆ ಎಬ್ಬಿಸ್ಬಿಡುತ್ತೆ. ಮತ್ತೆ ಸರ್ ಬೆಡ್ ಬರೇ 3 ತಾಸು ನಿದ್ದೆ ಮಾಡ್ತೀರಿ? 3 ತಾಸು ಇಲ್ಲ, ಇನ್ನೂ ಒಂದು ಅರ್ಧ ತಾಸು ಕಡಿಮೆನೆ. ಹೌದಾ? 2:30ಗೆ ಎದ್ದು ಬಿಡ್ತೀನಿ. ಹ್ಮ್. ಎಬ್ಬಿಸ್ಬಿಡುತ್ತೆ, ಏನು ಮಾಡಲ್ಲ, ಓಹೋ. ಆಟೋಮೆಟಿಕ್ಲಿ ಇಟ್ ವೇಕ್ಸ್ ಮೀ ಅಪ್. ಸರಿ, ಬರೇ 2:30 ಇಂದ 3 ತಾಸು ನೀವು ಪ್ರತಿನಿತ್ಯ ನಿದ್ದೆ ಮಾಡ್ತೀರಿ? ಅಷ್ಟೇ. ಹಗಲೊತ್ತಲ್ಲಿ ನಿದ್ದೆ ಮಾಡ್ತೀರಾ? ಮಧ್ಯಾಹ್ನ ಒಂದು ಊಟ ಆದ್ಮೇಲೆ ಅರ್ಧ ಗಂಟೆ ಅರ್ಧ ಗಂಟೆ. ಓಕೆ. ನೀವು ಎಸ್ ರಾತ್ರಿ 2:30 ತಾಸು, ಆಮೇಲೆ ಮಧ್ಯಾಹ್ನ ಊಟ ಆದ ನಂತರ ಅರ್ಧ ತಾಸು, ಅಂದ್ರೆ ಟೋಟಲ್ 3 ತಾಸು ನಿದ್ದೆ ಮಾಡ್ತೀರಿ? ಹೌದು. ಹೌದಾ? ಈಗ ಸಾಮಾನ್ಯವಾಗಿ ನಿದ್ದೆ ಕಡಿಮೆ ಆದ್ರೆ ಮರುದಿವಸ ಕಣ್ಣು ಊದಿಕೊಳ್ಳೋದು, ಮುಖ ಊದಿಕೊಳ್ಳೋದು, ಅಥವಾ ಏನೋ ದೇಹದಲ್ಲಿ ಯಾವುದೇ ಚಟುವಟಿಕೆ ಇಲ್ಲದೆ ಇರುವಂತದ್ದು, ಅಥವಾ ಉದಾಸೀನ, ಆಲಸ್ಯ ಇಂಥದೆಲ್ಲ ಕಾಡುತ್ತೆ. ಎಸ್, ನೀವು ನಿದ್ದೆ ಮಾಡೋದೇ 3 ತಾಸಂತೆ. ನೀವು ಹೇಳಿದ್ದಕ್ಕೆಲ್ಲ ವಿರೋಧ ನಂದು. ಹೌದಾ? ಆಲಸ್ಯ ಇಲ್ಲ, ಏನಿಲ್ಲ, ಯಾವಾಗ್ಲೂ ಮುಖ ಕಣ್ಣು ಊದಿಕೊಳ್ಳೋ ಪ್ರಶ್ನೆಗಳಿಲ್ಲ, ಏನಿಲ್ಲ. ಸೊ ಅಷ್ಟು ಲವಲವಿಕೆಯಿಂದ ಇರ್ತೀರಿ. ನಿಮಗೆ 3 ತಾಸು ನಿದ್ದೆ ಸಾಕು ಅಂತ ಅನಿಸುತ್ತಾ? ಸಾಕು, ಬೇಕಾದಷ್ಟು ಆಯ್ತು, ಜಾಸ್ತಿ ಆಯ್ತು. 3 ತಾಸು ಜಾಸ್ತಿ ಆಯ್ತು ನಿಮ್ಗೆ? ಅದು ಜಾಸ್ತಿ. ಒಂದೊಂದ್ಸಲ 2 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡಿ. ನಮ್ಮ ಮನೇಲಿ ಗಲಾಟೆ, ನಿನ್ನಿಂದ ನಮ್ಮ ನಿದ್ದೆ ಎಲ್ಲ ಹಾಳು ಅಂತ. ಅಂದ್ರೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋಕೆ ಹೋಗಲ್ಲ ನಾನು. ನನ್ನ ಪಾಡಿಗೆ ನಾನು ಏನೋ ಓದ್ಕೋತಾನೋ ಬರ್ಕೋತಾನೋ ಏನೋ ಒಂದು ಮಾಡ್ಕೋತಾ ಇರ್ತೀನಿ. ಈವನ್ ದೆನ್ ದೇ ಫೀಲ್ ದೇ ಆರ್ ಡಿಸ್ಟರ್ಬ್ಡ್. ಹೌದಪ್ಪ, ನೀವು ಬೇಗ ಇದ್ದು ಅಲ್ಲಿ ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಅಂತೆಲ್ಲ ಆಗುವಾಗ, ಬಾಗಿಲು ತೆಗೆದು ಹೋಗೋದು ಬರೋದು ಅಂತ ಹೇಳುವಾಗ ಸುಮ್ಮನೆ ಕುಶಾಲಿಗೆ ಹೇಳಿರ್ತಾರೆ ಪ್ರೀತಿಯಿಂದ ಅಲ್ವಾ? ಎಷ್ಟು ಜನ ಮಕ್ಕಳು ಸರ್ ನಿಮ್ಗೆ? ಏನು ಸಂಸಾರ ಕಥೆ ಏನು? ಅವರೆಲ್ಲ ಈ ಯೋಗ, ಈ ಹಠಯೋಗ, ಈ ಸೂರ್ಯನನ್ನೆಲ್ಲ ನೀವು ನೋಡ್ತಾ ಮಾಡುವಾಗೆಲ್ಲ ಏನ್ ಹೇಳ್ತಾರೆ? ಕುಟುಂಬಿಕರು ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ನಮ್ಮ ಮನೆಯಲ್ಲಿ 4 ಜನ ನನಗೆ ಮಕ್ಕಳು, 3 ಜನ ಹೆಣ್ಮಕ್ಳು, ಕಡೆ ಒಂದು ಮಗ. ಒಂದೊಂದ್ಸಲಿ ತುಂಬ ವಿರೋಧ ವ್ಯಕ್ತಪಡಿಸ್ತಾರೆ. ನಾನು ಅವ್ರು ಹೇಳ್ತೀನಿ, ಸೇ ಐ ಆಮ್ ಕಾನ್ಫಿಡೆಂಟ್ ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ 100% ಕಾನ್ಫಿಡೆಂಟ್. ನಾನೇನು ಯಾವ ಥರದ ರಿಸ್ಕ್ ತಗೊಳ್ತಾ ಇಲ್ಲ, ನೀವೇನು ಹೆದರಬೇಡಿ ಅಂತೇಳಿ ಅವ್ರಿಗೆ ಭರವಸೆ. ಬೆಂಗಳೂರಿನವರು ಎಸ್ ಎನ್ ಇಂದಿರೇಶ್ ಅವರು ಬೆಂಗಳೂರಿನವರು. ಬೆಂಗಳೂರಿನಲ್ಲಿ ಎಲ್ಲಿ ಸರ್? ಶ್ರೀನಗರ. ಎಲ್ಲಿ ಬರುತ್ತೆ ಅದು? ಹನುಮನ್ ನಗರ ಪಕ್ಕ, ಬಸವನಗುಡಿ. ಓಕೆ, ಬೆಂಗಳೂರಿನವರು. ಹಿಂಗೆ ಊರೆಲ್ಲ ಸುತ್ತಾಡ್ತಾ ಇರ್ತೀರಿ? ಎಲ್ಲೆಲ್ಲ ಸುತ್ತಾಡಿದಿರಿ? 16 ಸಲ ಬದ್ರಿ ಯಾತ್ರೆ ಮಾಡಿದ್ದೀನಿ. 16 ಬಾರಿ ಬದ್ರಿನಾಥ್ ಯಾತ್ರೆ. ಅಂಡ್ ಅದರಲ್ಲಿ 2 ಸಲ ಪಾದಯಾತ್ರೆ, ಹರಿದ್ವಾರ್ ಟು ಬದ್ರಿನಾಥ್. ಓಕೆ. ಸೊ ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಟಿಂಗ್, ಐ ಕ್ಯಾನ್ ಸೇ ವೆರಿ ವೆಲ್. ಹಿಮಾಲಯನ್ ಪವರ್. ಅದು ನನ್ನಲ್ಲಿ ನನಗೆ ಅಳವಡಿಸ್ಕೊಂಡಿದ್ದೀನಿ. ಯಾರಿಗೇ ಆಗಲಿ ಅಲ್ಲಿ ಹೋದವ್ರಿಗೆ ಏನಾದ್ರು ಒಂದು ಕಟ್ಟು ಕಳಿಸ್ತಾರೆ. ಹಿಮಾಲಯ ಆ ರೀಜನ್ ಹಾಗೆ ಅದು. ಅಲ್ಲಿ ಜನ ಅಂತೂ ಅದನ್ನು ಕೇವಲ ದೇವಭೂಮಿ ಅಂತಲೇ ಅವರು ಊಟ ದಿನನಿತ್ಯದಲ್ಲಿ ವ್ಯವಹಾರ ಮಾಡೋದು. ದೇವಭೂಮಿ ಅನ್ನೋದು ಅವ್ರಿಗೆ ರಕ್ತಗತವಾಗಿಬಿಟ್ಟಿದೆ. ಅದು ಇಟ್ಸ್ ಎ ಫ್ಯಾಕ್ಟ್ ಆಲ್ಸೋ. ಸೊ ಅಲ್ಲಿ ಹೋಗಿ ಬಂದವ್ರಿಗೆ ಏನಾದ್ರು ಒಂದು ಪವರ್ ಸಿಗೋದು ಖಂಡಿತ. ನಿಮ್ಮ ಈ ಪವರನ್ನು ನೋಡಿ ನೀವು ತಾಸುಗಟ್ಟಲೆ ಸೂರ್ಯನನ್ನು ವೀಕ್ಷಣೆ ಮಾಡುತ್ತಾನೆ ಅಂತ ಏನು ನಿಮ್ಮ ಈ ಒಂದು ಸಾಧನೆ ಇದೆ ಅಲ್ವಾ, ಇದನ್ನು ನೀವೆಲ್ಲ ಹಿಂಗೆಲ್ಲ ಊರಲ್ಲಿ ಸುತ್ತಾಡುವಾಗ ಅಥವಾ ಈ ರೀತಿಯ ಪಾದಯಾತ್ರೆಗಳು ಅಥವಾ ತೀರ್ಥಯಾತ್ರೆಗಳೆಲ್ಲ ಮಾಡುವಾಗ ಜನ ನೋಡಿದವರು ಏನು ಹೇಳ್ತಾರೆ, ಏನು ಹೇಳಿದ್ದಾರೆ? ನಾನು ಯಾರಿಗೂ ಎಕ್ಸ್ಪೋಸ್ ಮಾಡಲ್ಲ. ನಾನೇ ಇದು ನಮ್ಮಲ್ಲಿ ಸುಮ್ಮನೆ ಒಂದು ಜೋರಾಗಿ ಕೈ ಚಪ್ಪಾಳಿ ತಟ್ಟಿದರೆ ತುಂಬಾ ಪ್ರಚಾರ ಮಾಡಿಬಿಡ್ತಾರೆ. ನೀವಿನ್ನು ಇಂಥದ್ದೆಲ್ಲ ಮಾಡಿಕೊಂಡು ಪ್ರಚಾರಕ್ಕೆ ಮಾಡೋದಿಲ್ಲ, ಹೇಳಿಕೊಂಡೇ ಬರೋದಿಲ್ಲ ಯಾರಿಗೂ. ಯಾರು ಕೇಳೋರು ಹೀಗೆ ಗೊತ್ತಿರುತ್ತೆ, ಮೌಟ್ ಟು ಮೌಟ್. ಹಾಗೆ ಏನಾದ್ರು ಕೇಳಿದಾಗ ಹೇಳೋದು ಅಷ್ಟೇ. ಅವ್ರ ಆಸಕ್ತಿ ತೋರಿಸಿದ್ರೆ ಹೀಗೆ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರಯತ್ನ ಪಡ್ಬೋದು ಅಂತ ಹೇಳ್ತಾರೆ. ಒಂಥರ ಒಂದು ವಿಶಿಷ್ಟವಾದಂಥ ಒಂದು ಮನೋಭಾವ, ಮನೋಧರ್ಮ ನಿಮ್ಮದು. ಇದು ಏನೆಲ್ಲ ನಿಮ್ಮದು ಫುಡ್ ಹ್ಯಾಬಿಟ್ಸ್, ಆಹಾರದ ವಿಚಾರ, ಪಥ್ಯಗೀತೆಗಳೆಲ್ಲ ಏನೇನು? ಏನು ಇಂಥದ್ದೇ ಆಹಾರ ಅಂತ ಏನು ನಿಯಮ ಇಲ್ಲ. ಆ ಟೈಮ್ಗೆ ಏನು ಸಿಗುತ್ತೋ ಅದು. ಓಕೆ 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 ಓಕೆ. ಏನಾದರೂ ಆಗ್ಬೋದು ಎಕ್ಸೆಪ್ಟ್ ನಾನ್ ವೆಜಿಟೇರಿಯನ್. ಓಕೆ 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 ಓಕೆ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದು ಏನಾಗುತ್ತೆ ಅಂದರೆ ಈ ಸೂರ್ಯರಶ್ಮಿ ಬರೋದ್ರಿಂದ ಇವತ್ತಿನ ದಿವಸ ಅಡಲ್ಟ್ರೇಷನ್ನು, ಮಾಲ್ ನ್ಯೂಟ್ರಿಷನ್ನು, ಅದರಲ್ಲೂ ಮಕ್ಕಳಲ್ಲಿ ವಿಟಮಿನ್ ಡಿ ಕೊರತೆ. ಇಟ್ ಈಸ್ ಇನ್ವೈಟಬಲ್. ಮಕ್ಕಳು ಜಂಕ್ ಫುಡ್ ತಗೋತಾರೆ, ಇನ್ವೈಟಬಲ್. ಅವ್ರಿಗೆ ಬೇರೆ ಯಾವುದು ರುಚಿಸಲ್ಲ ಅವ್ರಿಗೆ. ಓಕೆ, ನಾನು ಹೇಳ್ತೀನಿ, ಏನು ನಿರ್ಬಂಧ ಹಾಕಬೇಡಿ. ಸೂರ್ಯಪಾನ ಮಾಡಿಸಿ, ಬೆಳಗಿನ ಹೊತ್ತು ಸೂರ್ಯಪಾನ ಮಾಡಿ.
ಅದು ಏನಿದೆ ಅದನ್ನೆಲ್ಲ ಕಿತ್ತಾಕ್ಬಿಡುತ್ತೆ. ಆ ಸೂರ್ಯಪಾನ ದಟ್ ಡೈಜೆಸ್ಟಿವ್ ಕೆಪಾಸಿಟಿ ಅಷ್ಟಿದೆ ಅದಕ್ಕೆ. ವಿಷ ತೊಗೊಂಡ್ರು ಕರಗಿಸ್ಬಿಡುತ್ತೆ ಅನ್ನೋ ಮಟ್ಟಕ್ಕೆ ಬೇಕಾದ್ರೆ ಹೋಗ್ಬೋದು, ಅಷ್ಟು ಪವರ್ ಇದೆ ಅದರಲ್ಲಿ. ಹಾಗಾಗಿ ಇವನ್ನ ಇದರಲ್ಲೆಲ್ಲ ವಿಷಪಾನ ಜಾಸ್ತಿ, ಒಂದು ತರಕಾರಿನಲ್ಲಿ, ಒಂದು ಹಣ್ಣಿನಲ್ಲಿ, ಎಲ್ಲದರಲ್ಲೂ ವಿ ಆರ್ ಆ್ಯಕ್ಚುಲಿ ಸಾಲೋಯಿಂಗ್ ಸಮ್ ಲಿಟ್ಲ್ ಕ್ವಾಂಟಿಟಿ ಆಫ್ ಪಾಯ್ಸನ್. ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗ್ದಂಗೆ ಆಗುತ್ತೆ, ಯಾವತ್ತೋ ಒಂದು ದಿವಸ ಕಿಕ್ ಮಾಡುತ್ತೆ. ಈ ಸೂರ್ಯ ಪಾನ ಮಾಡೋದ್ರಿಂದ ಅದನ್ನು ಸುಮಾರು ಮಟ್ಟಿಗೆ ಅದನ್ನು ತಡೆಗಟ್ಟಬಹುದು. ಆ ಸೂರ್ಯಪಾನಕ್ಕೆ ಆ ಶಕ್ತಿ ಇದೆ, ಸೂರ್ಯರಶ್ಮಿಗಳಿಗೆ ಆ ಶಕ್ತಿ ಇದೆ. ಈಗ ಸೂರ್ಯಪಾನ ಅಂತ ನಮ್ಮ ಕೃಷಿಕರು, ಸಾಮಾನ್ಯವಾಗಿ ರೈತರು ಬೆಳ್ಳಂಬೆಳಗ್ಗೆ ಇದ್ದು ತಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕೆ ಆರಂಭಿಸ್ತಾರೆ. ಅರ್ಲಿ ಮಾರ್ನಿಂಗ್ ನೀವು ಹೇಳಿದಾಗೆ. ಇವತ್ತಿನ ಕಾಲಮಾನದಲ್ಲಿ ಸ್ವಲ್ಪ ತಡವಾಗಿ ಆರಂಭ ಆಗ್ಬೋದು, ಇಲ್ಲಾಂದ್ರೆ ಮೊದಲೆಲ್ಲ 5 ಗಂಟೆ 6 ಗಂಟೆಗೇನೆ ಎದ್ದು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹುಶಃ ಅವರಿಗೆ ಅದೊಂದೆಲ್ಲ ಸ್ವಾಭಾವಿಕವಾಗಿ ನೀವು ಹೇಳ್ತಾ ಇರುವಂತ ಏನು ರೂಢಿಯಾಗಿದ್ದ ಕಾರಣದಿಂದಾಗಿ ಅವರಿಗೆ ನಿಮಗೆ ಅದನ್ನು ಪ್ರಜ್ಞಾಪೂರ್ವಕವಾಗಿ ಇದು ಸೂರ್ಯನ ಉಪಾಸನೆ ಅವರ ದೈಹಿಕ ಮಾನಸಿಕ ಆರೋಗ್ಯ ಸಾಮರ್ಥ್ಯ ಇದೆಲ್ಲ ರೂಢಿಸಿಕೊಳ್ಳಿಕ್ಕೆ ಸೂರ್ಯನೇ ಕಾರಣ ಆಗಿದೆ. ಹೌದು, ಖಂಡಿತ. ಇವಾಗ ನೀವು ಸುಮ್ಮನೆ ಜನರಲ್ ಕಂಪ್ಯಾರಿಸನ್ ಮಾಡಿದ್ರೆ ಸಿಟಿಸನ್ಸ್ಗೂ ರೂರಲ್ ಪಾಪ್ಯುಲೇಷನ್ಗೂ ದೇ ಆರ್ ರಿಯಲಿ ಮೋರ್ ಹೆಲ್ತಿ ಬಿಕಾಸ್ ದೇ ಆರ್ ಓಪನ್ ಟು ದಿ ನೇಚರ್ ಸ್ಟೈಲ್. ಆಮೇಲೆ ನೀವು ಹೇಳ್ದಂಗೆ ಅವರು ನಾನು ಸೂರ್ಯೋಪಾಸನೆ ಮಾಡ್ತೀನಿ ಅಂತೇನು ಅವ್ರು ತಿಳ್ಕೊಂಡಿರಲ್ಲ, ಅದಾಗದೇ ಆಗ್ತಾ ಇರುತ್ತೆ. ಸೊ ಆ ಇನ್ಬಿಲ್ಟ್ ಇಮ್ಯುನಿಟಿ ಆ್ಯಂಡ್ ರೆಸಿಸ್ಟೆನ್ಸ್ ಪವರ್ ಆಟೋಮೆಟಿಕ್ಕಾಗಿ ಅವ್ರಿಗೆ ಡೆವಲಪ್ ಆಗುತ್ತೆ. ಇನ್ನೊಂದು ದೇ ಟೇಕ್ ಅರ್ತ್ ಎನರ್ಜಿ ಡೈರೆಕ್ಟ್ಲಿ ಫ್ರಮ್ ಫುಡ್. ಗದ್ದೆನಲ್ಲಿ ನೆಲದಲ್ಲಿ ಕೆಲಸ ಮಾಡುವಾಗ ಆ ಅರ್ತ್ ಎನರ್ಜಿ ಆಲ್ಸೋ ಕಾಂಟ್ರಿಬ್ಯೂಟ್ಸ್. ಮಣ್ಣಿನ ಜೊತೆಗೆ ನಡೆದಾಡ್ತಾ ಸಿಟಿ ಲೈಫ್ನಲ್ಲಿ ಅರ್ಥ ಇಲ್ಲ, ಅಲ್ಲಿ ನೆಲದಲ್ಲಿ ಓಡಾಡಬೇಕು ಸಿಟಿಯಲ್ಲಿ, ಇಲ್ಲಾಂದ್ರೆ ಟಾರ್ ರಸ್ತೆಯಲ್ಲಿ ಓಡಾಡಬೇಕು. ಗದ್ದೆ ಮಣ್ಣು ಇರ್ಬೋದು ಅಥವಾ ಏನೋ ತೋಟದ ಮಣ್ಣು ಇರ್ಬೋದು, ಪೇಟೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನೀವೀಗ ಸೂರ್ಯನನ್ನು ನೋಡ್ತಾ 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 ತಾಸುಗಟ್ಟಲೆ ಕೂತ್ಕೊಳ್ತೀರಿ. ಎಸ್, ನಮಗೆ ಸಾಮಾನ್ಯ ಜನರಿಗೆ ಒಂದು ರೂಢಿ ಇಲ್ಲ. ಸೊ ಹಂಗಾಗಿ ಬೈ ಮಿಸ್ಟೇಕ್ ಆಗಿ ಕೂಡ ಒಂದು ಕ್ಷಣಕ್ಕೆ ನಾವು ಮಧ್ಯಾಹ್ನ ಹೊತ್ತಿಗೆ ಹಿಂಗೆ ಮೇಲೆ ಮಾಡಿದ್ರು ಕೂಡ ಕ್ಷಣ ಮಾತ್ರದಲ್ಲಿ ಕಣ್ಣು ಮುಚ್ಚಿ ಬಿಡ್ತೇವೆ. ಕ್ಷಣ ಮಾತ್ರದಲ್ಲಿ ಆ ಪ್ರಖರವಾದ ಬೆಳಕನ್ನು ನೋಡ್ಲಿಕ್ಕೂ ಆಗೋದಿಲ್ಲ, ಸಹಿಸಿಕೊಳ್ಳಕ್ಕೂ ಆಗೋದಿಲ್ಲ. ಸೊ ಅಂತಾಗ ನೀವು ನೋಡ್ತಾ ನೋಡ್ತಾ ಹೋಗ್ತೀರಲ್ವಾ, ನಿಮಗೆ ಸೂರ್ಯ ಯಾವ ರೀತಿ ಕಾಣ್ತಾನೆ, ಯಾವ ರೀತಿ ಗೋಚರಿಸ್ತಾನೆ ಏನು ಅಂತ, ಯಾಕಂದ್ರೆ ಭಾರಿ ಒಂದು ಕುತೂಹಲ ಇದೆ. ಈಗ ವಿಜ್ಞಾನ ಕೂಡ ಹೇಳುತ್ತೆ, ಖಗೋಳಶಾಸ್ತ್ರ ಕೂಡ ಹೇಳುತ್ತೆ, ಸೂರ್ಯ ಅದೊಂಥರ ಬೆಂಕಿ ಚೆಂಡು ಅಂತ. ಹೌದು, ಬೆಂಕಿ ಚೆಂಡನೇ ನಿಜ. ನಿಮಗೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನೀವು ವಿವರಿಸಿ ಸರ್. ನನಗೆ 12 ಗಂಟೆ ಸೂರ್ಯನ ನೋಡೋಕ್ಕೆ ಶುರು ಮಾಡಿದ್ರೆ ಬೆಳಿಗ್ಗೆ 8 ಗಂಟೆ ಸೂರ್ಯನ ಟೆಂಪರೇಚರ್ ನನ್ನ ಕಣ್ಣಿಗೆ ಗೊತ್ತರಾಗ್ತಾ ಇರುತ್ತೆ. 12 ಗಂಟೆಯ ಸೂರ್ಯನನ್ನು ನೀವು ನೋಡಿದಾಗ ನಮಗೆಲ್ಲ ಸಾಮಾನ್ಯವಾಗಿ ಅದು ಉರಿ ಬಿಸಿಲು. ನೀವು ಬರಿಗಣ್ಣಿನಲ್ಲಿ ಆ 12 ಗಂಟೆ ಸೂರ್ಯನನ್ನು ನೋಡಿದಾಗ ನಿಮಗೆ ಅನುಭವಕ್ಕೆ ಬರುವುದು ಬೆಳ್ಳಂಬೆಳಗ್ಗೆ 7-8 ಗಂಟೆಯ ಆ ಸೂರ್ಯನನ್ನು ನಾವು ನೋಡುವಾಗ ನಮಗೆ ಎಷ್ಟದು ಪ್ರತಿಫಲನ ಆಗತ್ತೆ, ಅಷ್ಟೇ ಆ ಉರಿ ಅಥವಾ ಅಷ್ಟೇ ಒಂದು ಶಾಖ ನಿಮಗೆ ಅನುಭವಕ್ಕೆ ಬರುತ್ತೆ. ಇಟ್ ಮೀನ್ಸ್ ನೀವು ಹೇಳೋದು ಬೆಳಗಿನ ಜಾವದ ಸೂರ್ಯನನ್ನು ನೋಡಿದಷ್ಟೇ ಹಿತ, ಒಂಥರ ಹಿತ. ಅದು ಶುರು ಮಾಡ್ತಾ 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 ಒಂಥರ ಕೂಲಿಂಗ್ ಎಫೆಕ್ಟ್ ಬರ್ತಾ ಇರುತ್ತೆ. ಕೂಲಿಂಗ್ ಎಫೆಕ್ಟ್ ವಂಡರ್ಫುಲ್. ಇದು ಸೂರ್ಯನನ್ನು ನಡು ಮಧ್ಯಾಹ್ನದ ಸೂರ್ಯನನ್ನು ನೋಡ್ತಾ 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 ಹೋದ್ರೆ ಕೂಲಿಂಗ್ ಎಫೆಕ್ಟ್ ಬರುತ್ತೆ ಅಂತ ಹೇಳ್ತೀರಿ ನೀವು. ಅದೇ ಕೂಲಿಂಗ್ ಅಂದ್ರೆ ನಾಟ್ ಐಸ್ ಕೋಲ್ಡ್. ಎಸ್, ಅಲ್ಲ ಎಸ್, ಕಣ್ಣಿಗೆ ಹಿತ, ಟಾಲರಬಲ್ ಸಹಿಸಲ ಆಗುವಷ್ಟು ರೀತಿಯಲ್ಲಿ. ಹಾಗಾಗಿ ನಾನು ಐ ಆಮ್ ಏಬಲ್ ಟು ಲುಕ್ ಅಟ್ ಇಟ್. ಅದು ಇಂಟಾಲರಬಲ್ ಆಗಿದ್ರೆ ಐ ಹ್ಯಾವ್ ಟು ಗಿವ್ ಇಟ್ ಅಪ್ ಬಿಕಾಸ್ ಐ ಕ್ಯಾನ್ ಟಾಲರೇಟ್ ಇಟ್. As long as I can tolerate and I keep enjoying it, not only toleration. ಸೂರ್ಯನ ನೋಡ್ತಾ ನೋಡ್ತಾ ನನಗೆ ಅನೇಕ ಚಿಂತನೆಗಳು ಬರ್ತವೆ, ಒಂಥರ ಖುಷಿ ಆಗ್ತಾ ಇರುತ್ತೆ. ಇಟ್ಸ್ ಮೈ ಪ್ಲೆಷರ್. ಎಸ್, ಕಣ್ಣಿಗೆ ಒಂದು ಹಿತವಾಗಿರುತ್ತೆ ಅಂತ ನೀವು ಹೇಳುವಂಥದ್ದು. ಯಾವ ಬಣ್ಣದಲ್ಲಿ ಸೂರ್ಯ ನಿಮಗೆ ಗೋಚರಿಸ್ತಾನೆ ಮಧ್ಯಾಹ್ನ 12 ಗಂಟೆಗೆ? ಬೆಳ್ಳಗೆ, ಬಹಳ ಶುಭ್ರ ಚಂದ್ರನಂತೆ ಕಾಣ್ತಾನೆ.
ಚಂದ್ರನ ಓಕೆ, ನಾವು ರಾತ್ರಿಯಲ್ಲಿ ಚಂದ್ರನನ್ನು ನೋಡುವಾಗ ಚಂದ್ರ ಯಾವ ರೀತಿಯ ಒಂದು ಬೆಳ್ಳಗೆ ಬೆಳ್ಳಂಬೆಳಗ್ಗೆ ಒಂಥರ ಗೋಚರಿಸ್ತಾನೆ. ಸೊ ಒಂದು ಹಿತಕರವಾದಂತ ಒಂದು ಮೈಲ್ಡ್ ಆದ ಫುಲ್ ಮೂನ್. ಹೌದು, ಫುಲ್ ಮೂನ್. ನಾವು ಒಂದು ಹುಣ್ಣಿಮೆ ದಿವಸ ಚಂದ್ರನನ್ನು ನೋಡುವಾಗ ಅದು ನೀವು ಹೇಳಿದಕ್ಕೆ ಬೆಳ್ಳಂಗೆ ವಿಪರೀತವಾದಂತ ಒಂದು ಬೆಳಕು ಅಥವಾ ಒಂದು ಹಿತವಾದಂತ. ಅದು ಓನ್ಲಿ ಡಿಫ್ರೆನ್ಸ್ ಮೂನ್ಗೂ ಸನ್ಗೂ ಆ ಟೈಮ್ನಲ್ಲಿ. ಇದರಲ್ಲಿ ಸೂರ್ಯನಲ್ಲಿ ಬ್ರೈಟ್ನೆಸ್ ಇರುತ್ತೆ, ಪ್ರಖರತೆ ಇರುತ್ತೆ. ಚಂದ್ರನಲ್ಲಿ ಅಷ್ಟು ಪ್ರಖರತೆ ಇರಲ್ಲ. ಓಕೆ 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 ಓಕೆ. ಸೊ ನಾವು ಆ ವಿಸ್ತಾರ ಇದೆಲ್ಲ ಈಗ ಹುಣ್ಣಿಮೆ ದಿವಸ ಕಾಣುವಂತ ಚಂದ್ರನ ಅಷ್ಟು ಸೂರ್ಯನನ್ನು ನಾನು ಹೇಳಿದ ಮಧ್ಯಾಹ್ನ ನಡು ಮಧ್ಯಾಹ್ನದ ಹೊತ್ತಿಗೆ ನಿಮ್ಗೆ ಸೂರ್ಯ ಅದು ಹೌದೌದು ಎಷ್ಟು ವೃತ್ತಾಕಾರದಲ್ಲಿ, ಎಷ್ಟು ದೊಡ್ಡ ದೊಡ್ಡ ವೃತ್ತಾಕಾರದಲ್ಲಿ ಕಾಣಿಸುತ್ತೆ. ನಾವು ನೀವು ಹೇಳಿದಾಗೆ ಸನ್ ರೈಸ್ ಆಗುವಾಗ ಸೂರ್ಯೋದಯದ ಸಂದರ್ಭದಲ್ಲಿ ನಮಗೆ ಆ ಸೂರ್ಯ ಒಂದಷ್ಟು ದೊಡ್ಡದಾಗಿ ಕಡಿಮೆ ಆಗ್ತಾ ಬರುತ್ತೆ, ಆಮೇಲೆ ಗ್ರಾಜುಯಲ್ ಕಡಿಮೆ ಆಗ್ತಾ ಬರುತ್ತೆ, ಆಮೇಲೆ ಸ್ಟ್ಯಾಂಡರ್ಡ್ ಸೈಜಲ್ಲೇ ಇರುತ್ತೆ. ಅಂಟಿಲ್ ಅರೌಂಡ್ ಲೇಟ್ ಇನ್ ದಿ ಈವ್ನಿಂಗ್ ತನಕನೂ ಸ್ಟ್ಯಾಂಡರ್ಡ್ ಆಗಿ ಸೈಜಲ್ಲೇ ಇರುತ್ತೆ. ನಮಗೆ ಸುಮ್ಮನೆ ಎಸ್ಟಿಮೇಟ್ ಮಾಡೋದು ಹೇಳೋದಾದರೆ ಮೇ ಬಿ ಒಂದು 10 ಇಂಚು ವ್ಯಾಸ ಮಧ್ಯಾಹ್ನದ ಹೊತ್ತಿಗೆ ಅಷ್ಟಕ್ಕೆ 10 ಇಂಚು ವ್ಯಾಸದಲ್ಲಿ ಇರ್ತಾನೆ. ಆಮೇಲೆ ಸಾಯಂಕಾಲ ಬರ್ತಾ ಬರ್ತಾ ತಿರ್ಗಾ ಎನ್ಲಾರ್ಜ್ ಆಗುತ್ತೆ. ಅಂದರೆ ಆ ಎಡ್ಜಸ್ ಮಾತ್ರ ಪ್ರಖರತೆ ಇರುತ್ತೆ. ರೌಂಡ್ ಶೇಪ್ ಎಡ್ಜಸ್ ಇದೆ, ಅದು ಕಂಡು ಚುಚ್ಚದಂಗೆ ಆಗ್ತಾ ಇರುತ್ತೆ. ಎಸ್, ನೀವೀಗ ಸೂರ್ಯನೆಲ್ಲ ಇಷ್ಟು ಒಂದು ತಾಸು ನೋಡ್ತೀರಿ ಮಧ್ಯಾಹ್ನ. ಎಸ್ 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 ನಾನು ಒಂದು ಸಣ್ಣ ಬ್ರೇಕ್ ತೆಕ್ಕೊಳ್ತೇನೆ. ಬ್ರೇಕ್ ನಂತರ ನಮಗೆ ಸೂರ್ಯನನ್ನು ನೋಡಿದ ನಂತರ ಆಗುವಂತ ಏನು ನಿಮ್ಮ ಅನುಭವಗಳು, ಸೂರ್ಯನನ್ನು ನಡು ಮಧ್ಯಾಹ್ನದ ಸೂರ್ಯನನ್ನು ಒಂದು ತಾಸು ನೋಡಿದರ ನಂತರ ಏನಾಗುತ್ತೆ ಕಣ್ಣಿನಲ್ಲಿ ಅಥವಾ ನಡೆದಾಡುವಾಗ ಅಥವಾ ಮನಸ್ಸಿನಲ್ಲಿ, ಅಥವಾ ಸೂರ್ಯನ ಏನು ನೆನಪು ಯಾವ ರೀತಿಯಲ್ಲಿರುತ್ತೆ, ಬಣ್ಣಗಳು ಯಾರು ಇದರಲ್ಲಿ ಓಡಾಡುವವರು, ಅಥವಾ ನೀವು ನಡೆದುಕೊಂಡು ಹೋಗುವಾಗ ನಿಮಗೆ ಆಚೆ ಈಚೆಯ ಪರಿಸರ ಯಾವ ಬಣ್ಣದಲ್ಲಿ ಕಾಣುತ್ತೆ, ಇದೆಲ್ಲ ನನ್ನ ಪ್ರಶ್ನೆ ಇದೆ. ಅದರ ಜೊತೆಗೆ ಚಂದ್ರನ ಉಪಾಸನೆಯ ಅಥವಾ ಚಂದ್ರನನ್ನು ವೀಕ್ಷಣೆ ರಾತ್ರಿ ಹೊತ್ತಲ್ಲಿ ಮಾಡೋದರಿಂದ ಅಥವಾ ಅದರ ವಿಶೇಷತೆ ಏನನ್ನು ಕೂಡ ನಾವು ಮಾತಾಡ್ಲಿಕ್ಕಿದ್ದೇವೆ. ಎಸ್ ವೀಕ್ಷಕರೇ, ನಾವು ಬರಿಗಣ್ಣಿನಲ್ಲಿ ಸೂರ್ಯನನ್ನು ವೀಕ್ಷಣೆ ಮಾಡುವಂಥ SN ಇಂದ್ರೇಶ್ ಅವರ ಜೊತೆಗಿನ ಈ ಒಂದು ಸಂವಾದವನ್ನು ಸಣ್ಣ ಬ್ರೇಕ್ ನಂತರ ಮತ್ತೆ ಮುಂದುವರಿಸ್ತೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಎಸ್, ಬರಿಗಣ್ಣಿನಲ್ಲಿ ಸೂರ್ಯನ ವೀಕ್ಷಣೆ, ಅದು ಕೂಡ ನಟ ನಡು ಮಧ್ಯಾಹ್ನದ ಹೊತ್ತಲ್ಲಿ ಬರಿಗಣ್ಣಿನಲ್ಲಿ ಸೂರ್ಯನನ್ನು ವೀಕ್ಷಣೆ ಮಾಡ್ತಾ ಇರುವಂಥವರು SN ಇಂದಿರೇಶ್ ಅವರು, ಬೆಂಗಳೂರಿನ ನಿವಾಸಿ. ಅವರ ಜೊತೆಗೆ ನಾವು ಈ ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಅವರು ಯಾವ ಕಾರಣಕ್ಕಾಗಿ ಇಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರು, ಅದರಲ್ಲಿ ಯಾವ ಹೊತ್ತಿಗೆ ಅಂದರೆ ಯಾವ ವಯಸ್ಸಿನಲ್ಲಿ ಅವರು ಈ ಒಂದು ಪರಿಪೂರ್ಣ ಸಾಧನೆಯ ಹಂತಕ್ಕೆ ಬಂದರು, ಎಲ್ಲ ವಿಚಾರಗಳನ್ನು ನಾವು ಈಗಾಗಲೇ ಬ್ರೇಕ್ಗಿಂತ ಮೊದಲು ಅವರ ಜೊತೆಗೆ ಮಾತಾಡಿದೆವು. ನನ್ನ ಬಾಲ್ಯದ 8ನೇ ವಯಸ್ಸಿನಲ್ಲೇ ಏನು ತಾಯಿ ಮನೆ ಮುಂದೆ ತುಳಸಿ ಕಟ್ಟೆಯ ಮುಂದೆ ತುಳಸಿಗೆ ಪೂಜೆ ಮಾಡಿ ಆಕಾಶ ನೋಡಿ ಏನು ಪ್ರಾರ್ಥನೆ ಮಾಡ್ತಾ ಇದ್ರು. ಅದನ್ನು ಹಿನ್ನೆಲೆಯಾಗಿಟ್ಕೊಂಡು ನಾನು ಕೂಡ ಪ್ರಾರ್ಥನೆ ಮಾಡಿ ಕೊನೆಗೆ ಸೂರ್ಯನನ್ನು ವೀಕ್ಷಣೆ ಮಾಡಲಿಕ್ಕೆ ಆರಂಭಿಸಿದೆ. ಆರಂಭದ ಹೊತ್ತಲ್ಲಿ ಬಾಲ್ಯದಲ್ಲಿ ಬೆಳಗ್ಗೆ 7 ಗಂಟೆಗೆ, ನಂತರ 8 ಗಂಟೆಗೆ, ನಿಧಾನಕ್ಕೆ 9 ಗಂಟೆ, 10 ಗಂಟೆಗೆ ನಾನು ಆಕಾಶ ನೋಡಲಿಕ್ಕೆ ಆರಂಭಿಸಿದೆ. ಆನಂತರ ಸ್ವಲ್ಪ ನೋಡುವ ಅವಧಿಯನ್ನು ವಿಸ್ತಾರ ಮಾಡಿಕೊಂಡು ಬಂದೆ. 5 ಗಂಟೆ, 5 ನಿಮಿಷ, 10 ನಿಮಿಷ, 15 ನಿಮಿಷ, ಕೊನೆಗೆ ಅದನ್ನು ಮಧ್ಯಾಹ್ನ 11 ಗಂಟೆಗೆ ಸೂರ್ಯನ ನೋಡೋಕ್ಕೆ ಆರಂಭಿಸಿದೆ. ಕೊನೆಗೆ 12 ಗಂಟೆಗೆ ನೋಡೋಕ್ಕೆ ಆರಂಭಿಸಿದೆ. ಆವಾಗ 15 ನಿಮಿಷ, 20, ಕೊನೆಗೆ ಅದನ್ನು 1 ತಾಸು ತನಕ ಕೂಡ ಸೂರ್ಯನನ್ನು ರೆಪ್ಪೆ ಮಿಟುಕಿಸದೆ ಏವೆ ಎಕ್ಕದೆ ನೋಡುವುದನ್ನು ನಾನು ರೂಢಿ ಮಾಡಿಕೊಂಡೆ ಅನ್ನೋದನ್ನು SN ಇಂದಿರೇಶ್ ಅವರು ಬ್ರೇಕ್ಗಿಂತ ಮೊದಲ ಏನು ಈ ಒಂದು ನಮ್ಮ ಮಾತುಕತೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹೇಳಿದರು. ಎಸ್, ನಾವು ಇಂದಿರೇಶ್ ಅವರು ಜೊತೆಗೆ ಅದಕ್ಕೆ ಇರುವಂಥ ಮಹತ್ವ, ಅದಕ್ಕೆ ಏನು ಅದರ ಆ ಒಂದು ಸಾಧನೆಯಿಂದ ತಾನು ಪಡೆದುಕೊಂಡಂಥ ದೈಹಿಕ, ಮಾನಸಿಕ, ಕಣ್ಣಿನ ಶಕ್ತಿ ಇವೆಲ್ಲವನ್ನು ಅವರು ಹೇಳಿದ್ರು. ನಾವು ನೋಡ್ತಾ ಇದ್ದೆ 76 ವರ್ಷದ ಇಂದಿರೇಶ್ ಅವರು ಕನ್ನಡಕ ಇಲ್ಲ ಅವರಿಗೆ, ಅಥವಾ ಏನು ಕನ್ನಡಕದ ಬಳಕೆಯೇ ಇಲ್ಲದೆ ಅವರು, ಅಥವಾ ಇವನ್ ಲೆನ್ಸ್ ಕೂಡ ಬಳಕೆ ಇಲ್ಲದೆ ಅವರು ಎಷ್ಟು ಸಣ್ಣ ಅಕ್ಷರಗಳನ್ನು ಕೂಡ ಇವತ್ತು ಓದಬಲ್ಲರು, ರಾತ್ರಿ ವೇಳೆ ನಡ್ಕೊಂಡು ಹೋಗಬಲ್ಲರು. ಎಸ್, ನಾನು ಈ ಒಂದು ಬ್ರೇಕ್ಗಿಂತ ಮೊದಲು ಅವರ ಒಂದು ಮಧ್ಯಾಹ್ನದ ಹೊತ್ತಿನಲ್ಲಿ ಆ ಸೂರ್ಯನನ್ನು ನೋಡುವಂಥ, ವೀಕ್ಷಣೆ ಮಾಡುವಂಥ, ಉಪಾಸನೆ ಮಾಡುವಂಥ ವಿಚಾರವನ್ನು ಹೇಳಿದರು. ಸತತವಾಗಿ 1 ತಾಸು ನೋಡಬಲ್ಲೆ, ಅದು
ಅತ್ಯಂತ ಮಾಮೂಲಿ ಸೂರ್ಯ ಉದಯ ಅಥವಾ ಸೂರ್ಯ ಅಸ್ತದ ಸಂದರ್ಭಕ್ಕಿಂತ ಸೂರ್ಯನ ಒಂದು ಗಾತ್ರ ವ್ಯಾಸ ಸಣ್ಣದಾಗಿ ಕಾಣುತ್ತೆ, ತುಂಬ ಬೆಳ್ಳಂಬೆಳ್ಳ ರೀತಿಯಲ್ಲಿ ಕಾಣುತ್ತೆ. ಹುಣ್ಣಿಮೆಯ ದಿವಸದ ಏನು ಚಂದ್ರನಷ್ಟೇ ಒಂದು ಬೆಳಕು ಅಥವಾ ಆ ಒಂದು ಬಿಳಿ ಬಣ್ಣದಲ್ಲಿ ಸೂರ್ಯ ನಡು ಮಧ್ಯಾಹ್ನ ಗೋಚರಿಸ್ತಾನೆ ಅಂತ ಇಲ್ಲಿ ಇಂದಿರೇಶ್ ಅವರು ಹೇಳಿದ್ರು. ನಾವು ಸಾಮಾನ್ಯ ಜನರಿಗೆ ನಮಗೆ ಮಧ್ಯಾಹ್ನ ಹೊತ್ತು ಸೂರ್ಯನ ನೋಡೋಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ನೀವು ನೋಡಿದ್ರಿ ನಿಮ್ಗೆ ಹೇಳಿದ್ರಿ, ಎಸ್ ನೀವು ಒಂದು ತಾಸು ಸೂರ್ಯನನ್ನು ನೋಡಿದ ನಂತರ ನಿಮ್ಮ ಉಪಾಸನೆಯನ್ನು ನೀವು ಸಮಾಪನ ಮಾಡ್ತೀರಿ, ಮುಗಿಸಿದ ನಂತರದ ಒಂದು 8-10 ನಿಮಿಷದ ಅವಧಿಗಳಿದಾವೆಲ್ಲ, ಆವಾಗ ಏನು ನಡೆಯುತ್ತೆ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಕಣ್ಣಿನಲ್ಲಿ, ಈ ಪರಿಸರ ಎಲ್ಲ ಯಾವ ರೀತಿ ನಿಮಗೆ ಗೋಚರಿಸುತ್ತೆ? ಅಲ್ಲಿ ನೋಡ್ತಾ ಇರೋವಾಗ ಸೂರ್ಯ ಶಿ ವಿಲ್ ಬಿ ಅರೌಂಡ್ ಎಂಟೈರ್ ಪಿಂಕ್ ಕಲರ್ ಸರೌಂಡಿಂಗ್ ಹಿಮ್, ಪಿಂಕ್ ಕಲರ್ನಲ್ಲಿ ಇರ್ತಾನೆ. ಸೂರ್ಯನ ಆ ಒಂದು ವ್ಯಾಸದ ಹೊರಗಡೆ ಪಿಂಕ್ ಕಲರ್ ಅಲ್ಲಿ, ಪಿಂಕ್ ಕಲರ್, ಸೂರ್ಯ ಮಾತ್ರ ಬಿಳಿ, ಸುತ್ತಮುತ್ತಲು ಎಲ್ಲ ಪಿಂಕ್ ಕಲರ್, ಪ್ರಭಾವಲಯ ಪಿಂಕ್ ಕಲರ್. ಯಾವ್ದಕ್ಕೆ ಕಂಪೇರ್ ಮಾಡೋದಂದ್ರೆ ಹೇಳ್ತೀನಿ, ಸೂರ್ಯನ ವೀಕ್ಷಣೆ ಮುಗಿಸ್ಕೊಂಡು ಹೊರಗಡೆಗೆ ಬಂದ ತಕ್ಷಣ ಎಲ್ಲ ಗೋಲ್ಡನ್ ಎಲ್ಲೋ ತರ ಕಾಣುತ್ತೆ, ಗೋಲ್ಡನ್ ಎಲ್ಲೋ. ನೀವು ಸೂರ್ಯನನ್ನು ವೀಕ್ಷಣೆ ಮಾಡಿದ ನಂತರ ಸೂರ್ಯ ವೀಕ್ಷಣೆಯನ್ನು ಮುಗಿಸಿ ನೀವು ಹೊರಗಡೆ ಹಿಂಗೆ ಆ ಸುಪಾಸಲ್ಲಿ ನೋಡಿದ್ರೆ ಎಲ್ಲವೂ ಚಿನ್ನದ ಬಂಗಾರದ ಕಲರ್ ಬಣ್ಣ ಕಾಣುತ್ತೆ. ಇದು ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಅರಿಶಿಣ, ಒಂದು ಕುಂಕುಮ, ಸೂರ್ಯನ ಪತ್ನಿಯರು ನಾವು ಅದನ್ನ ಹೋಲಿಸ್ಬೋದು. ಒಂದು ಪಿಂಕ್ ಒಂದು ಕುಂಕುಮಕ್ಕೆ ಹೋಲಿಸಿದ್ರೆ ಅದ ನಂತರ ಬರೋ ಎಲ್ಲೋ ಅರಿಶಿಣಕ್ಕೆ ಹೋಲಿಸ್ಬೋದು. ಸೊ ಸೂರ್ಯನನ್ನ ಆರಾಧನೆ ಮಾಡಿ, ಯಾವುದೇ ದೇವತೆನ ಆರಾಧನೆ ಮಾಡ್ಬೇಕಾದ್ರೆ ನಾವು ಏಕಪಕ್ಷೀಯವಾಗಿ ಮಾಡಬಾರ್ದು, ಪತ್ನಿ ಸಮೇತ ನಾವು ಚಿಂತನೆ ಮಾಡಬೇಕು. ಅದು ಒಂದು ರೂಢಿ ಇದೆ. ಹಾಗೆ ನನಗೆ ಸೂರ್ಯನ ನೋಡ್ತಾ ಇರೋವಾಗ ಈ ಪಿಂಕ್ ಎಲ್ಲೋ ನನಗೆ ಅವರ ಪತ್ನಿಯರು ನನಗೆ ಏಕ ಕಾಲಕ್ಕೆ ಅವರು ನನಗೆ ಕಣ್ಮುಂದೆ ಬರ್ತಾರೆ. ವಿಶಿಷ್ಟವಾದಂಥ ಕಲ್ಪನೆ ನಾವಿಲ್ಲಿ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ. ಬರಿಗಾಲಿನಲ್ಲಿ ಓಡಾಡ್ತಾ ಇರುವಂಥ ಇಂದಿರೇಶ್ ಅವರು, ಆವಾಗ ಮಾತಾಡಿದೆವು, ಬರಿಗಾಲಿನಲ್ಲಿ ಓಡಾಡ್ತಾ ಇರುವಂಥ ಇಂದಿರೇಶ್ ಅವರು. ಎಸ್, ಈಗ ಸರ್, ನಿಮಗೆ ಈ ಒಂದು ಸೂರ್ಯನ ವೀಕ್ಷಣೆ ಅಥವಾ ನಿಮ್ಮ ಅನುಭವ ಅಥವಾ ಮಾತಿನ ಪ್ರಕಾರ ಸೂರ್ಯೋಪಾಸನೆ, ಸೂರ್ಯನನ್ನು ಉಪಾಸನೆ ಮಾಡುವಂಥದ್ದು, ಎಸ್, ಅದು ಮುಗಿದ ತಕ್ಷಣ ನಿಮಗೆ ಹೊರ ಪ್ರಪಂಚ ಅಥವಾ ಆಸುಪಾಸು ಸುತ್ತಮುತ್ತಲ ಪರಿಸರ ಕಂಪ್ಲೀಟ್ ಆಗಿ ಬಂಗಾರದ, ಚಿನ್ನದ ಬಣ್ಣದಲ್ಲಿ ಕಾಣಿಸುತ್ತೆ. ಅಟ್ಲೀಸ್ಟ್ ಫಾರ್ 2 minutes, ನೆಕ್ಸ್ಟ್ 2 minutes ಕಂಪ್ಲೀಟ್. ಈಗ ಯಾರಾದ್ರೂ ಮನುಷ್ಯರು ಆಚೆ ಈಚೆ ಓಡಾಡಿದ್ರೆ ಅವರೇ ಬಣ್ಣ, ಅವ್ರಿಗೂ ಹಾಗೆ ಗೋಲ್ಡನ್ ಪರ್ಸನ್ಸ್, ಹೌದಾ? ಬಂಗಾರದ ಬಣ್ಣದಲ್ಲಿ ಕಾಣ್ತಾರೆ. ಎಸ್, ಇದು ನಾವು ಕೂಡ ಏನೋ ಇವತ್ತು ಮಧ್ಯಾಹ್ನ ಇಂದಿರೇಶ್ ಅವರನ್ನು ಏನವರು ಒಂದು ಸೂರ್ಯನ ವೀಕ್ಷಣೆ ಮಾಡಿದ ನಂತರ ಅವರ ಈ ಒಂದು ಫೋಟೋ ಅಥವಾ ವಿಡಿಯೋ ತೆಗಿತಾ ಇದ್ದಾಗ, ಅದು ಮುಗಿದ ನಂತರ ಅವರು ಇದೇ ಮಾತನ್ನು ಹೇಳಿದರು, ಎಲ್ಲ ಚಿನ್ನದ ಬಣ್ಣದಲ್ಲಿ ಕಾಣ್ತಾ ಉಂಟು, ಇವನ್ ನೀವುಗಳು ಕೂಡ ಅಂತ, ನನ್ನ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿರೋ ನೀವುಗಳು ಕೂಡ ಚಿನ್ನದ ಅದರ ಒಂಥರ ಬಂಗಾರದ ಬಣ್ಣದಲ್ಲಿ ಕಾಣ್ತಾ ಇದ್ದೀರಿ ಅಂತ. ಒಂದು ಅದ್ಭುತ ಇದು, ಒಂಥರ ಅದು ಕೇಳಲಿಕ್ಕೇನೆ ಒಂದು ವಿಸ್ಮಯ. ಬಹುಶಃ ನಿಮಗದೊಂದು ವಿಸ್ಮಯವಾದ ಅನುಭವವನ್ನು ಕೊಡ್ಬೋದು. ನಿಮಗೆ ಕೊಡಬಹುದಾದಂಥ ಅನುಭವ ಇದೆಯಲ್ಲ ಆ ಕ್ಷಣದಲ್ಲಿ, ಸೂರ್ಯನ ಉಪಾಸನೆ ಮುಗಿದ ನಂತರದ ಆ ಒಂದು 10 ನಿಮಿಷದ ಅಥವಾ ಒಂದು 5 ನಿಮಿಷದ ಆ ಒಂದು ಕ್ಷಣಗಳು ಹೇಗಿರುತ್ತೆ ಸರ್? ಏನಿರುತ್ತೆ, ಏನು ಮನಸ್ಸು ಏನಿರುತ್ತೆ, ಕಣ್ಣು ಏನು ಮಾಡುತ್ತೆ, ದೇಹ ಏನು ಮಾಡುತ್ತೆ, ಯಾವ ರೀತಿ? ಎಸ್, ಈ ಗೋಲ್ಡನ್ ಕಲರ್ನೆಲ್ಲ ನನಗೆ ಭಾಗವತದಲ್ಲಿ ಬರುತ್ತೆ. ಸತ್ಯಜಿತ ಅಂತ ಒಬ್ಬ ರಾಜ, ಅವನಿಗೆ ಸೂರ್ಯದೇವರ ಕೃಪೆಯಿಂದ ದಿವಸ ಬಂಗಾರದ ಒಂದು ವೃಕ್ಷ ಇದ್ದಂಗೆ, ಕಲ್ಪವೃಕ್ಷ ಇದ್ದಂಗೆ, ದಿವಸ ಸೂರ್ಯನ ಪ್ರಾರ್ಥನೆ ಮಾಡಿದ್ರೆ ಬಂಗಾರ ಬರೋದು, ಎಷ್ಟು ಬೇಕೋ ಅಷ್ಟು ಬಂಗಾರ ಬರೋದು. ಸೊ ಅದು ನಿಜ ಅನಿಸುತ್ತೆ. ಈ ನನಗೆ ಅದು ಕೇವಲ ಒಂದು ದೃಷ್ಟಿ ಇಟ್ಟು ನೋಡಿದ ತಕ್ಷಣವೇ ಎಲ್ಲ ಬಂಗಾರ ಥರ ಕಾಣುತ್ತೆ ಅನ್ನೋದಾದರೆ, ಭಾಗವತದಲ್ಲಿ ಹೇಳಿದ್ದು ಅಕ್ಷರಶಃ ನಿಜ ಅನಿಸುತ್ತೆ. ಬಂಗಾರ ಕೊಡಬಲ್ಲ. ಸೂರ್ಯ ಅವನೇ ಸೂರ್ಯ ಅಲ್ಲ, ಸೂರ್ಯಂತರ್ಯಾಮಿ ಸೂರ್ಯನಾರಾಯಣ ಈಸ್ ದಿ ಪವರ್ಫುಲ್, ಮೋಸ್ಟ್ ಪವರ್ಫುಲ್. ಅವನ ಒಂದು ಕೃಪಾಶೀರ್ವಾದ ಸೂರ್ಯನ ಮುಖೇನ ಇದೆಲ್ಲ ಲಭ್ಯ.
ನಾಟ್ ಬೈ ಸೂರ್ಯ ಹಿಮ್ಸೆಲ್ಫ್. ಓಕೆ ಓಕೆ, ಸೂರ್ಯನಾಚೆಗೂ ಒಂದು ಶಕ್ತಿ ಇದೆ ಸೂರ್ಯನ ಅಂತರ್ಗತ ಸೂರ್ಯನಾರಾಯಣ. ಎಸ್, ನಾನು ಅದೇ ಸೂರ್ಯನ ಉಪಾಸನೆ ಮುಗಿದ ತಕ್ಷಣ ನೀವೇನು ಮಾಡ್ತೀರಿ? ಸೂರ್ಯಗೆ ನಮಸ್ಕಾರ ಮಾಡೋದು, ಪ್ರವರ ಹೇಳ್ಕೊಂಡು ಅಷ್ಟೇ. ಒಂದು 2 ನಿಮಿಷ ನೀವು ಆಚೆ ಈಚೆ ಓಡಾಡುವಾಗ ಎಲ್ಲ ಗೋಲ್ಡನ್. ಅದೇ ದಟ್ ಈಸ್ ಒಂಥರ ಪ್ಲೆಜರು. ನನಗೆ ಬಂಗಾರ ಸಿಕ್ಕಿದಷ್ಟೇ ಖುಷಿ ಆಗ್ತಾ ಇರುತ್ತೆ. ಬಂಗಾರ ಸಿಕ್ಕಿದಷ್ಟೇ ಖುಷಿ ಆಗುತ್ತೆ. ನಿಜ ಜೀವನದಲ್ಲಿ ಕೂಡ ಬಂಗಾರ ಸಿಗಬೇಕಂತೆಲ್ಲ ಆಶೆ ಆಗುತ್ತಾ ನಿಮಗೆ? ಖಂಡಿತ ಆಮಿಷಗಳ ಬಗ್ಗೆ ಏನು ನಿಮ್ಮ ಕಲ್ಪನೆಗಳು, ನಿಮ್ಮ ಪರಿಕಲ್ಪನೆಗಳು? ನಂದು ಇನ್ನೊಂದು, ನಿಮಗೆ ಅದು ತುಂಬಾ ಅತಿಶಯೋಕ್ತಿ ಅಂತ ಕಾಣ್ಬೋದು. ನನಗೆ ಏನಂದ್ರೆ ನನ್ನ ಡಿಸೈರು, ನನಗೆ ಏನೂ ಇಲ್ಲದೆ ನಾನು ಸುಖವಾಗಿರ್ಬೇಕು. ಸುಖವಾಗಿರಬೇಕು, ಏನು ಬೇಡ ನನಗೆ. ಐ ಡೋಂಟ್ ವಾಂಟ್ ಎನಿಥಿಂಗ್. ಜನ ಎಲ್ಲ ನಮಗೆ ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಏನೋ ಅಂತಸ್ತು ಬೇಕು, ಸೌಕರ್ಯಗಳು ಬೇಕು, ಸೌಲಭ್ಯಗಳು ಬೇಕು, ಲಕ್ಸುರಿ ಬೇಕು, ಅದೆಲ್ಲ ಸಿಕ್ಕಿದಾಗ ನಾವು ಸುಖವಾಗಿರ್ತೇವೆ ಅಂತ ನಂಬ್ತಾರೆ. ನೀವು ಹೇಳ್ತೀರಿ ನನಗೆ ಏನೂ ಬೇಡ, ಏನು ಇಲ್ಲದಾಗ ನಾನು ಸುಖವಾಗಿರ್ತೇನೆ ಅಂತ. ಸುಖ ನನ್ನ ಪ್ರೇಯರು. ಐ ಡೋಂಟ್ ವಾಂಟ್ ಎನಿಥಿಂಗ್, ಬಟ್ ಐ ವಾಂಟ್ ಟು ಬಿ ಹ್ಯಾಪಿ. ಏನೂ ಇಲ್ಲದೆ ಸುಖವಾಗಿರುವುದಂದ್ರೆ ಏನದು? ಅದು ಮನೋದಾಢ್ಯ. ಮನೋದಾಢ್ಯ. ಈಗ ಇನ್ನೊಂದು ಹೇಳ್ತೀನಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಮಾಡ್ತಾ ಇದ್ದೀರಾ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿದ್ದಾವೆ. ಹೌದು. ಹೌದಾ? ಯಾತಕ್ಕಾಗಿ? ರೋಗ ರುಜಿನ ನಿವಾರಣೆಗಾಗಿ. ಹೌದಾ? ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸೇ ಜಾಸ್ತಿ ಆಗ್ತಾ ಇದ್ದಾವಲ್ವಾ? ಹೌದು. ಅದೇನು ಕಡಿಮೆ ಆಗಿಲ್ಲ. ಹೌದು, ಪ್ರೊಪರ್ನೇಟೆಡ್ ಪಾಪ್ಯುಲೇಷನ್ ಜಾಸ್ತಿ, ಅದು ಜಾಸ್ತಿ ಆಗ್ತದೆ. ಓಕೆ, ಆಸ್ಪತ್ರೆ ಅಂದರೆ ಏನು? ನರಕ. ಹೌದಾ? ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೇನು? ನರಕದಲ್ಲೇ ಲಕ್ಸುರಿ. ದೊಡ್ಡ ನರಕ ಅಲ್ಲ, ನರಕದಲ್ಲೇ ಲಕ್ಸುರಿ. ನರಕದಲ್ಲಿ ಲಕ್ಸುರಿ. ನನ್ನ ವ್ಯಾಖ್ಯಾನ. ಯಾಕೆಂದ್ರೆ ಬಹುಶಃ ಈ ಕೋವಿಡ್ ಕಾಲದಲ್ಲಿ ಅದು ತುಂಬಾ ಮಂದಿಗೆ ಅನುಭವಕ್ಕೆ ಬಂದಿರುತ್ತೆ. ಆಸ್ಪತ್ರೆ ಅನ್ನೋದು ಬಹುಶಃ ತಮ್ಮ ಪಾಲಿನ ನರಕ ಅಂತ. ಇನ್ನು ದೊಡ್ಡ ಆಸ್ಪತ್ರೆಗೆ ಹೋದ್ರೆ ಎಸ್, ಖಂಡಿತ ನೀವು ಹೇಳಿದಾಗೆ. ಎಸ್, ಈಗ ಈ ಕೋವಿಡ್, ಈ ಕೊರೋನಾ, ನೀವು ಈಗೆಲ್ಲ ಊರು ಸುತ್ತಾಡ್ತೀರಲ್ಲ, ನಿಮ್ಗೇನೋ ಭಯ, ಆತಂಕ, ಅಥವಾ ಎಸ್ ನನಗೂ ಕೂಡ ಬಂದುಬಿಟ್ರೆ? ನೀವು ಬಸ್ಸಲ್ಲಿ ಓಡಾಡ್ತೀರಿ, ಟ್ರೈನಲ್ಲಿ ಓಡಾಡ್ತೀರಿ. ಕಂಚಿತ್ತು ಭಯ ಇಲ್ಲ ನನಗೆ. ಕೊರೋನಾನೇ ನನ್ನ ಮೇಲೆ ಸುರಿದ್ರು ಎಸ್, ಐ ಕ್ಯಾನ್ ಟಾಲರೇಟ್. ಕೊರೋನಾ ಸುರಿಮಳೆ ಬಂದ್ರೂ ನನಗೇನೋ ರೆಸಿಸ್ಟೆನ್ಸ್ ಪವರ್. ಓಕೆ, ಪ್ರತಿರೋಧ ಶಕ್ತಿ ಇನ್ಬಿಲ್ಟ್ ಬಂದಿದೆ. ಅಲ್ಲ, ನಾನು ಹಾಗನ್ಬಿಟ್ಟು ಬೂಸ್ಟಿಂಗ್ ಅಲ್ಲ, ದೇವರು ಅಷ್ಟು ಶಕ್ತಿ ಕೊಡ್ತಾನೆ. ಸೂರ್ಯ ದೇವರು ಕೃಪೆ ಮಾಡಿದ್ರೆ ಈ ಕ್ಯಾನ್ ಗಿವ್ ಸೋ ಮಚ್ ತಾಕತ್. ಹಾಗನ್ಬಿಟ್ಟು ಐ ಡೋಂಟ್ ಎಕ್ಸ್ಪೋಸ್. ಈಗ ನಿಮಗೆ ಆಗಾಗ ನೆಗಡಿ ಆಗುವಂಥದ್ದು, ಜ್ವರ ಬರುವಂಥದ್ದು ಇವೆಲ್ಲ ಮುಂಚೆ ಎಲ್ಲ ಬರ್ತಾ ಇತ್ತು. ಪ್ರತಿ 2 ವರ್ಷಕ್ಕೊಮ್ಮೆ ನನಗೆ ನೆಗಡಿ, ಜ್ವರ ಬಂದರೆ 1 ತಿಂಗಳು ಸತತವಾಗಿ ಸತಾಯಿಸೋದು. ಈಗ ಇದು ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಒಂದು 5-6 ವರ್ಷದಿಂದ ಏನದು ಸುಳುವೇ ಇಲ್ಲ. ನಾಟ್ ಇವನ್ ಎ ಕೋಲ್ಡ್. ಇನ್ನೊಂದು ಆಶ್ಚರ್ಯ ಅಂದರೆ, ನನ್ನ ಈ ಹೆಬ್ಬೆರಳು ಉಗುರು ತುಂಬ ಶಿಥಿಲವಾಗ್ತಾ ಇತ್ತು. ಓಕೆ, ಕಂಪ್ಲೀಟ್ ಏನಿದು, ಏನು ರೋಗನೋ ಏನೋ ಅಂದ್ಕೊಳ್ತಾ ಇದ್ದೆ. ಎಡಗೈದು ಸ್ಟ್ರಾಂಗ್ ಆಗಿದೆ, ಬಲಗೈದು ಹಾಗಿತ್ತು. ಈಗ ನಾನು ಮೊನ್ನೆ ನೇಲ್ ಟೆಸ್ಟ್ ಮಾಡೋಕ್ಕೆ ಹೋಗ್ತೀನಿ, ಎಡಗೈದಷ್ಟೇ ತಾಕತ್ತಿದೆ ಇದಕ್ಕೆ. ದಟ್ ಇಸ್ ಬಿಕಾಸ್ ವಿಟಮಿನ್ ಡಿ as more and more you, this is practical experience. ಬೇರೆ ಏನಾದರೂ ಮೆಡಿಸಿನ್ ಎಲ್ಲ ತಗೊಳ್ತೀರಾ ನೀವು? ಏನಿಲ್ಲ, ಇಂಥದ್ದು ಇಲ್ಲ. ಒಂಥರ ಸವಯಲಿಕ್ಕೆ ಆರಂಭವಾಗಿದ್ದ ಉಗುರು ಈ ವಯಸ್ಸಿನಲ್ಲಿ ಅದು ಮತ್ತೆ ದೃಢವಾಗಿದೆ. ಹೌದು, ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಅಂದ್ಕೊಂಡೆ ಏನಿದು, ಇಟ್ ಈಸ್ ಓನ್ಲಿ ಸೂರ್ಯ. ಅಲ್ಟಿಮೇಟ್ ಆಗಿ ಸೂರ್ಯನ ಉಪಾಸನೆಯಿಂದ ನೀವು ಕಂಡುಕೊಂಡಿರುವಂಥ ಪ್ರಯೋಜನ ಅಂತ ಹೇಳಿದ್ರೆ ಅದು ಆರೋಗ್ಯ, ನೆಮ್ಮದಿ, ವಿಶೇಷವಾಗಿ ಕಣ್ಣಿನ ಆರೋಗ್ಯ. ಇಟ್ ಆಲ್ವೇಸ್ ಕೀಪ್ ಮೀ ಎಂಥೂಸಿಯಾಸ್ಟಿಕ್. ಇವಾಗ ತಿರುಪತಿ ಬೆಟ್ಟ ಹತ್ತೋಣ ಅಂದ್ರೆ ಐ ಆಮ್ ರೆಡಿ. ತಿರುಪತಿ ಬೆಟ್ಟ ಹತ್ತಲಿಕ್ಕೆ ರೆಡಿ ಇದ್ದೀರಿ ನೀವು? ರೆಡಿ. ನಾನು ನಿಧಾನ ಇರ್ಬೋದು. ಓಕೆ, ಬಟ್ ಆ ಒಂದು ಎಂಥೂಸಿಯಾಸಮ್ ಇದೆ, ಆ ಒಂದು ಉಲ್ಲಾಸ ಇದೆ ನಿಮ್ಮಲ್ಲಿ. ಹೌದು. ಹಿಮಾಲಯಕ್ಕೆ ಹೋಗಿ ಬರುವ ಅಂತ ಹೇಳಿದ್ರು ಕೂಡ ಎಸ್, ರೆಡಿ. Probably I will be planning sometime now. ಹೌದಾ? ಹಿಮಾಲಯಕ್ಕೆ ಹೋಗ್ಲಿಕ್ಕೆ I am fond of Himalayas. ಎಷ್ಟು ಹತ್ತದ ನೀವು ಬಾರಿ ಹೋಗಿದ್ರಿ? 16 ಸಲ ಆಗಿದೆ. 16 ಬಾರಿ ಹಿಮಾಲಯ ತಪ್ಪಲಿಗೆ ಹೋಗಿ ಬಂದಿದ್ದೀರಿ. ಎಸ್, ಈಗ ಸೂರ್ಯನ ಉಪಾಸನೆ ವಿಚಾರ ಎಲ್ಲ ನೋಡಿದೆವು, ಮಾತಾಡಿದೆವು. ಚಂದ್ರನ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಉಪಾಸನೆ ಏನು, ನಿಮ್ಮ ಅನುಭವಗಳೇನು? ಚಂದ್ರ
ಅದು ಚಂದ್ರನಂತೂ ಯಾರು ಬೇಕಾದ್ರೂ ಮಾಡ್ಬೋದು. ಸೂರ್ಯಂದು ಸ್ವಲ್ಪ ಕಸಿವಿಸಿ ಅನ್ನಿಸ್ಬೋದು, ಹೆಂಗಪ್ಪ ರಿಸ್ಕ್. ಸೂರ್ಯನ ಆ ಪ್ರಖರವಾದ ಬೆಳಕಿಗೆ ಮುಖ ಕಣ್ಣನ್ನು ಯಾವ ರೀತಿ ಒಡ್ಡೋದಂತಲೇ ಒಂಥರ ಫಿಯರ್ ಅಷ್ಟೇ. ಆ್ಯಕ್ಚುಲಿ ಒನ್ ನೀಡ್ ನಾಟ್ ಫಿಯರ್. 2 ದಿವಸ ನೀವು ಸೂರ್ಯನ ಮುಂದೆ ನಿಂತ್ಕೊಂಡು ತಾನೇ ಕರ್ಕೊಂಡು ಹೋಗ್ತಾನೆ ಅವನ ಹಾದಿಗೆ. ಚಂದ್ರದ್ದು ತುಂಬಾ ಸುಲಭ. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಅಬೆಂಡೆನ್ಸ್ ಆಗಿದೆ, ಯಾಕೆ ಯಾರು ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ, ಅಥವಾ ಚಿಂತನೆ ಮಾಡಿರೋದಾರೋ ನನಗೆ ಗೊತ್ತಿಲ್ಲ, ನನ್ನ ಗಮನಕ್ಕಂತೂ ಬಂದಿಲ್ಲ. ಸೋ ಮಚ್ ಅವೈಲಬಲ್, ಪ್ಲೆಂಟಿ, ಫ್ರೀ ಆಫ್ ಕಾಸ್ಟ್. ವಿ ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ಇಟ್. ಚಂದ್ರನ ಉಪಾಸನೆ ರಾತ್ರಿ 8 ಗಂಟೆ ನಂತರ ಮಲ್ಕೊಳ್ಳೋಕ್ಕೆ ಮುಂಚೆ ಒಂದು 15-20 ನಿಮಿಷ ಸತತವಾಗಿ ಚಂದ್ರ ಸಿಕ್ಕಿದ್ರೆ ಚಂದ್ರನ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಚಂದ್ರ ತದೇ ಕುಚ್ಚಿದ್ದನ್ನು ನೋಡ್ತಾ ಇರಬೇಕು. ಮಧ್ಯ ಒಂದು ಬ್ರೀಸ್ ಬರ್ತಾ ಇರುತ್ತೆ, ಆ ಬ್ರೀಸ್ನ ಬಾಯಿಂದ ಕಣ್ಣಿಂದ ಸ್ವಾಹ ಮಾಡಬೇಕು. ಬ್ರೀಸು ತಕ್ಷಣ ಬರುತ್ತೆ, ಹೊರಟೋಗುತ್ತೆ. ಆ ಥರದ್ದು ಬ್ರೀಸು ಒಂದು 3-4 ರೌಂಡ್ನ ಕ್ಯಾಚ್ ಮಾಡಬೇಕು. ನೀವು ಆವಾಗ ಸೂರ್ಯನ ಉಪಾಸನೆ ಸಂದರ್ಭದಲ್ಲಿ ಹೇಳಿದ್ರಿ ಅದೇ ಥರ. ಅದೇ ಥರ. ಆ ಕೂಲಿಂಗ್ ಎಫೆಕ್ಟು, ಆಕಾಶ ಕೂಲಾಗಿರುತ್ತೆ ಆ ಟೈಮ್ನಲ್ಲಿ. ನಿಮಗೆ ಸೂರ್ಯ ಇದ್ದಾಗ ಆಕಾಶಕ್ಕೂ ಅದು ಸೂರ್ಯನ ಎಫೆಕ್ಟೇ ಇರುತ್ತೆ. ಈವನ್ ಸ್ಕೈ ಈಸ್ ಹಾಟ್ ಇನ್ ದಿ ಡೇ ವೆನ್ ಸನ್ ಈಸ್ ಬ್ರೈಟ್. ರಾತ್ರಿ ಆಗ್ತಾ ಎವ್ರಿಥಿಂಗ್ ಬಿಕಮ್ಸ್ ಕಾಮ್ ಆ್ಯಂಡ್ ಕೂಲ್. ಸೊ ವಿ ಶುಡ್ ಮೇಕ್ ಯೂಸ್ ಆಫ್ ಇಟ್. ಸ್ಕೈ ನೋಡ್ತಾ ಇರಬೇಕು, ನಕ್ಷತ್ರಗಳು ನೋಡ್ತಾ ಇರಬೇಕು, ಮೋಡ್ಗಳು ನೋಡ್ತಾ ಇರಬೇಕು, ಎಲ್ಲ ಕೂಲಿಂಗ್ ಎಫೆಕ್ಟು. ಆ ಕೂಲಿಂಗ್ ಎಫೆಕ್ಟು ಮಾಡಿ ತಗೊಳ್ಳೋದ್ರಿಂದ, ಜೊತೆಗೆ ಅದು ಮಾಡೋವಾಗ ಒಂದು ಮನೆ ದೇವರ ಚಿಂತನೆ ಮಾಡ್ಬೋದು, ಅವರವರ ಗುರುಗಳದ್ದು ಚಿಂತನೆ ಮಾಡ್ಬೋದು, ಜೊತೆಗೆ ಧನ್ವಂತರಿ ನಮಃ ಅಂಥೇಳಿ ಒಂದು ದೇವರ ಸ್ಮರಣೆ ಮಾಡ್ಬೋದು. ಆಯುರ್ವೇದ ಗಾಡ್ ಧನ್ವಂತರಿ ನಮಃ. ಈಗ ಚಂದ್ರನನ್ನು ಈ ರೀತಿಯ ಒಂದು ಉಪಾಸನೆ ಅಥವಾ ಈ ರೀತಿಯ ಒಂದು ವೀಕ್ಷಣೆ ಮಾಡುವುದರಿಂದ ನಿಮಗೆ ನೀವು ಕಂಡುಕೊಂಡ ರೀತಿಯಲ್ಲಿ ನಿಮ್ಮ ಕಣ್ಣಿಗೆ ಮತ್ತು ಮನಸ್ಸಿಗೆ ಅದು ಯಾವ ರೀತಿಯ ಒಂದು ಪರಿಣಾಮವನ್ನು ತಂದುಕೊಡುತ್ತೆ? ಎಸ್, ಅಗೈನ್ ಚಂದ್ರಮ ಮನಸೋ ಜಾತ ಅಂತ ಪುರುಷ ಸೂಕ್ತ ವೇದ ಮಂತ್ರ ಹೇಳುತ್ತೆ. ಅಂದರೆ ಹಿ ಈಸ್ ದಿ ಕಂಟ್ರೋಲರ್ ಆಫ್ ದಿ ಮೈಂಡ್ ಚಂದ್ರ. ಆ್ಯಂಡ್ ಅವನು ಉಪಾಸನೆ ಮಾಡೋದ್ರಿಂದ 15 ದಿವಸ ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೊಂಬಂದರೆ, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ 15-20 ನಿಮಿಷ ಮಾಡಬೇಕು. ಇದೇ ಎಕ್ಸಸೈಸ್ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 4ರಿಂದ 6 ಗಂಟೆ ಒಳಗೆ ಒಂದು 10-15 ನಿಮಿಷ. ಚಂದ್ರ ಇಲ್ಲ ಬೆಳಿಗ್ಗೆ ಸಿಗ್ತಾನೆ, ಇಲ್ಲ ರಾತ್ರಿ ಸಿಗ್ತಾನೆ, ಯಾವುದೋ ಒಂದು ಹೊತ್ತಲ್ಲಿ ಸಿಗ್ತಾನೆ. ಎಕ್ಸೆಪ್ಟ್ ಅಮಾವಾಸ್ಯೆ ಆ ಕಡೆ ಈ ಕಡೆ ಸ್ವಲ್ಪ ದಿವಸ ಇರೋದಿಲ್ಲ. ಸೊ ಚಂದ್ರನ ವೀಕ್ಷಣೆನೂ ಆಗುತ್ತೆ ಅರ್ಲಿ ಮಾರ್ನಿಂಗ್. ಆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 6 ಗಂಟೆ ಎಷ್ಟು ಯಾವ ಟೈಮ್ನಲ್ಲಿ ಆಗುತ್ತೋ ಆ ಟೈಮ್ನಲ್ಲಿ ಒಂದು 20 ನಿಮಿಷ ಕಾನ್ಸಂಟ್ರೇಟ್ ಮಾಡಬೇಕು ಆಕಾಶದ ಮೇಲೆ. ಸೂರ್ಯಪಾನ ಮಾಡ್ದಂಗೆ ಚಂದ್ರಪಾನನ ಮಾಡೋದು. ಜೊತೆಗೆ ಆ ಟೈಮ್ನಲ್ಲಿ ಬರೋ ಆಕ್ಸಿಜನ್ನು ನಿಮಗೆ ಬೇರೆ ಯಾವ ಟೈಮ್ನಲ್ಲೂ ಸಿಗೋದಿಲ್ಲ. ಆ ಆಕ್ಸಿಜನ್ನ ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟು ತಗೋಬೋದು. ಶುಭ್ರವಾದ ವಾತಾವರಣ, ಹೌದು, ರಸ್ತೆಗಳು, ನಮ್ಮ ಒಟ್ಟು ಏನು ಆದಿ ಬೀದಿಗಳೆಲ್ಲ ಯಾವುದೇ ವಾಹನಗಳ ಏನಿಲ್ಲ. ಈ ಥರ ಲೈಟ್ಗಳು ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ಡೇ ಲೈಟ್ಸ್ ಯಾವುದೂ ಇರೋದಿಲ್ಲ ಸಾಮಾನ್ಯ. ಅದು ಇಲ್ಲದೆ ಇದ್ದರೆ ಇನ್ನು ಕಂಪ್ಲೀಟ್ ಓಪನ್ ಸ್ಕೈ ಆ್ಯಂಡ್ ದಟ್ ಆಸ್ವಾದನೆ ಮಾಡ್ತಾಯಿದ್ರೆ ಆ ಕೂಲ್ ಬ್ರೀಸ್ ತಗೊಳ್ಳೋದು, ಈ ದೇವರ ಚಿಂತನೆ ಮಾಡೋದು, ಮನದೇವರು ಗುರುಗಳು ಜೊತೆಗೆ ಧನ್ವಂತರಿ ಆಹ್ಲಾದಕರವಾದಂತಹ ಒಂದು ವಾತಾವರಣದಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ. ಆ ಟೈಮ್ನ ಯಾರು ಮಿಸ್ ಮಾಡ್ಕೋಕೂಡ್ದು. ಪ್ರಯತ್ನ ಪಟ್ಟು ಆ ಟೈಮ್ನ ಉಪಯೋಗಿಸ್ಕೋಬೇಕು. ಇಟ್ ಈಸ್ ಪ್ರಾಬಬ್ಲಿ ಆನ್ಸರ್ ಟು ದಿಸ್ ಕೊರೋನಾ. ನೀವು 2 ಸೂರ್ಯನ ಉಪಾಸನೆ ಚಂದ್ರನ ಉಪಾಸನೆ ಎರಡನ್ನೂ ಮಾಡ್ತೀರಲ್ಲ, ಬರೀ ಸೂರ್ಯನದು ಮಾತ್ರನ? ಎರಡು ಈಗ ನೀವು ಆಗೊಂದು ಕೇಳಕ್ಕೆ ಅದು ಬಾಕಿ ಆಯ್ತು. ಏನಂತ ಹೇಳಿದ್ರೆ, ನೀವು ಬರೇ ಕಣ್ಣಿನಿಂದ ನೀವು ನೋಡ್ತಾ ಮುಖ ಪೂರ್ತಿ ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತೆ ಅಲ್ವಾ? ಈ ಸಾಮಾನ್ಯವಾಗಿ ನಮ್ಮಲ್ಲಿ ಅನುಭವ ಮತ್ತು ನಾವು ಹೇಳುವಂಥದ್ದು, ಬಿಸಿಲಿಗೆ ಓಡಾಡಬೇಡಿ, ಮಧ್ಯಾಹ್ನದ ಬಿಸಿಲಿಗೆ ಓಡಾಡಬೇಡಿ, ಮುಖ ಎಲ್ಲ ಕಪ್ಪಾಗುತ್ತೆ ಅಂತ ಅಲ್ವಾ? ನೀವು ಅದೇ ನೇರವಾಗಿ ಈಗ ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೇವೆ, ಆಕಾಶವನ್ನು ದಿಟ್ಟಿಸಿ ಆ ಮಧ್ಯಾಹ್ನದಲ್ಲಿ ಸೂರ್ಯನನ್ನು ನೋಡ್ತೀರಿ. ಮುಖಕ್ಕೆ ಕೂಡ ಸೂರ್ಯನದಷ್ಟೇ ಪ್ರಖರವಾದ ಬೆಳಕು ಬೀಳ್ತಾ ಇರುತ್ತೆ. ಅದೇನೋ ಏನಾದರೂ ಪ್ರತಿಕೂಲ ಪರಿಣಾಮಗಳು ನಿಮಗೆ ಕಾಣಿಸಿದ್ದ ಆ ಬಣ್ಣದಲ್ಲಿ?
ನಾವು ಒಬ್ಬರನ್ನ ಹಚ್ಕೋತೀವಿ, ತುಂಬ ಲವ್ ಆ್ಯಂಡ್ ಅಫೆಕ್ಷನ್. ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅವರು ರೆಸಿಪ್ರಿಕೇಟ್ ಮಾಡ್ತಾರೆ. ಅದ್ಭುತವಾದ ಮಾತು. ಹಾಗೆ ನಾವು ಸೂರ್ಯಚಂದ್ರನ ಎಂಬ್ರೇಸ್ ಮಾಡಿದ್ರೆ ದೇ ವಿಲ್ ಎಂಬ್ರೇಸ್, ಅವರೇನು ಆರಾಮ್ ಮಾಡಲ್ಲ. ನಾವು ಪ್ರೀತಿಯಿಂದ ನೋಡ್ತೇವೆ, ಹಾಗಾಗಿ ಅವರು ಪ್ರೀತಿಯನ್ನೇ ಕೊಡ್ತಾರೆ. ಹೌದು. ಸೊ ಸಾಮಾನ್ಯ ಏನು ನಮ್ಮ ನಂಬಿಕೆಗಳು. ಹೌದು. ಎಸ್, ಸೂರ್ಯನನ್ನು ಉರಿ ಬಿಸಿಲಲ್ಲಿ ನಾವು ಓಡಾಡಿದ್ರೆ ಎಸ್ ಸ್ವಲ್ಪ ಬೆಳ್ಳಗಿದ್ದವರ ಇದೆಲ್ಲ ಏನು ಮುಖಗಳು ಕೈಗಳೆಲ್ಲ ಕಪ್ಪಾಗತ್ತೆ, ಅಥವಾ ಕಪ್ಪಗೆ ಇರೋರದು ಆದರೂ ಕೂಡ ಅದು ಮತ್ತಷ್ಟು ಏನು ಕಪ್ಪಗಾಗಿ ಕಾಣಿಸಿಕೊಳ್ಳುತ್ತೆ. ಇಂಥ ಈ ರೀತಿಯ ಒಂದು ನಂಬಿಕೆಗಳನ್ನು ಅದನ್ನು ನೀವು ಬ್ರೇಕ್ ಮಾಡ್ತೀರಿ, ಅದಿಲ್ಲ ಅಂತ ಹೇಳ್ತೀರಿ. ಇಲ್ಲ, ಅದು ಇರಬಹುದು, ಅದು ಇಂಡಿವಿಜುವಲ್ ಬಾಡಿ ಕಾನ್ಸ್ಟಿಟ್ಯೂಷನ್ ಮೇಲೂ ಹೋಗುತ್ತೆ. ಎಕ್ಸಾಕ್ಟ್ಲಿ. ಬಟ್ ನೀವು ಸೂರ್ಯನನ್ನು ನೋಡುವಂಥ ಮತ್ತು ಆಹ್ಲಾದಕರವಾಗಿ ನೋಡುವಂಥ ಮತ್ತೊಂದು ಉಪಾಸನೆಯ ದೃಷ್ಟಿಯಿಂದ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಅದ್ಯಾವುದು ತಟ್ಟುವುದಿಲ್ಲ. ಯಾವುದು ಲೋಕನೇ ಭಾವ ಲೋಕವೇ ಬೇರೆ ಇರುತ್ತೆ. ಹೌದು. ಐ ವಿಲ್ ಬಿ ಅವೇ ಫ್ರಮ್ ಆಲ್ ದಿಸ್. ಎಸ್, ಇಟ್ಸ್ ವಂಡರ್ಫುಲ್. ಒಟ್ಟು ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಏನೆಲ್ಲ ಹೇಳಲಿಕ್ಕೆ ಬಯಸ್ತೀರಿ? ಎಸ್, ನನಗೆ ಇನ್ನೊಂದು 2 ನಿಮಿಷ ಇದೆ, ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡಲಿಕ್ಕುಂಟು. ನಿಮ್ಮ ಆರೋಗ್ಯ ಅಟ್ ದ ಏಜ್ ಆಫ್ 76. ಮೈ BP is 120/80. ನಾರ್ಮಲ್ ಅಲ್ಲಿ ಇದ್ದೀರಿ ನೀವು? ಅಷ್ಟು ಸಾಕಲ್ಲ? ಹೌದು. BP ಇಲ್ಲ ಅಲ್ಲ, ದಟ್ ಟೇಕ್ಸ್ ಕೇರ್ ಆಫ್ ಆಲ್ ಅದರ್ ಥಿಂಗ್ಸ್. ಹೌದು. ಖಂಡಿತ. ಬೇರೆ ಯಾವುದೇ ಮೆಡಿಸಿನ್ ಅನ್ನು ನಂಬಿಲ್ಲ, ಅಗತ್ಯವೂ ಇಲ್ಲ, ಏನಿಲ್ಲ. ರೊಟೀನ್ ಆದ ಊಟೋಪಚಾರಗಳು. ಎಸ್, ಅದು ಏನು ಏಕಾದಶಿ ಉಪವಾಸ, ದಟ್ ಈಸ್ ಆಲ್ ಇಂಪಾರ್ಟೆಂಟ್. ದಟ್ ಈಸ್ ದಿ ಬ್ಯಾಕ್ ಬೋನ್ ಸ್ಟ್ರೆಂತ್. ಏಕಾದಶಿ ಒಂದು ಉದ್ಧರಣೆ ತೀರ್ಥ ಅಷ್ಟೇ, ಬೇರೆ ಏನಿಲ್ಲ. 2 ಏಕಾದಶಿ ಬಂದ್ರೂ ತಾಕತ್ತು ಬಂದ್ಬಿಡುತ್ತೆ. ಬಿಕಾಸ್ ಐ ಸ್ವಾಲೋ ಸನ್ರೈಸ್, ಎನರ್ಜಿ ಪೋರ್ಷನ್ ನನಗೆ ಇದರಲ್ಲೇ ಬಂದ್ಬಿಡುತ್ತೆ. ಸನ್ರೈಸ್, ವಾಯುಪಾನ, ಚಂದ್ರಪಾನ, ಇದು ಇಟ್ ಟೇಕ್ಸ್ ಕೇರ್ ಆಫ್ ಮೈ 50% to 60% energy I take it from there. It is not food, but it is energy, source of energy. ಸೋರ್ಸ್ ಆಫ್ ಎನರ್ಜಿ. ದೇಹಕ್ಕೆ ಬೇಕಾದ ಶಕ್ತಿಯನ್ನು ಆಹಾರ ಊಟೋಪಚಾರಗಳಿಗಿಂತಲೂ ಹೆಚ್ಚಾಗಿ ನಾನು ಏನು ಆ ಸೂರ್ಯನ ಬೆಳಕಿನಿಂದ ಅದನ್ನು ಸ್ವಾಹ ಮಾಡುವ ಮೂಲಕ ನಾನು ಪಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಅದ್ಭುತ. ಎಸ್ ಸರ್, ಈಗ ಈ ಕಾರ್ಯಕ್ರಮ ನೋಡೋದವರೆಗೆ ಒಂದಷ್ಟು ಮಂದಿಗೆ ಆಗ್ಬೋದು. ಎಸ್, ಇಂದ್ರೇಶ್ ಸರ್ ಅವರು ಇಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಇಷ್ಟು ವರ್ಷಗಳಿಂದ, ಇಷ್ಟು ಅನುಭವಿಗಳು. ಎಸ್, ನಾವು ಎಲ್ಲಾದರೂ ಒಂಥರ ಸುಮ್ಮನೆ ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಖಂಡಿತ ಏನು ಮಾಡ್ಬೋದು? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಅಥವಾ ಹೆಂಗೆ ಯಾರಿಗಾದ್ರೂ ಸ್ವಲ್ಪ ನೀವು ಇಂಥ ಮಾಹಿತಿಗಳನ್ನು, ಯಾಕಂತ ಹೇಳಿದ್ರೆ ಯಾವುದೇ ಗ್ರಂಥದಲ್ಲೋ ಪುಸ್ತಕಗಳಲ್ಲೇ ಸದ್ಯಕ್ಕೆ ಅಂತ ಉಲ್ಲೇಖಗಳು ಇಲ್ಲ ಅಂತ ಹೇಳ್ತೀರಿ ನೀವು? ನಾನು ಗಮನಕ್ಕೆ ಬಂದಿಲ್ಲ. ಬಟ್ ಇದಂತೂ ಆರೋಗ್ಯ, ಸೂರ್ಯನ ಆರಾಧನೆ ಮಾಡೋದ್ರಿಂದ ಆರೋಗ್ಯ ಅಂತೂ ಶಸಿದ್ಧ. ಓಕೆ, ಸೂರ್ಯನ ಆರಾಧನೆಯಿಂದ ಆರೋಗ್ಯ ಖಂಡಿತ. ಅಂದ್ರೆ ನಾನು ಅದನ್ನ ಬರೀ ಥಿಯರಿಯ ಮಾಡಿದ್ರಾಗಲ್ಲ, ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ಹೋಗಿದ್ದೀನಿ ನಾನು. ಬರೀ ಮಂತ್ರಕ್ಕೆ ಮಾವಿನಕಾಯಿ ಬೀಳೋದಿಲ್ಲ, ಕಲ್ಲು ಹೊಡಿಬೇಕು ಅಂದ್ರೆ ಇಟ್ ಮೀನ್ಸ್ ನಾವು ಪ್ರಯತ್ನ ಮಾಡಬೇಕು. ಮನುಷ್ಯನ ಸಹಜವಾದಂತ ಪ್ರಯತ್ನಗಳು ಬೇಕು ಅಂತ. ಎಸ್ ಸರ್, ಈಗ ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋದು ಯಾರಾದ್ರೂ, ಎಸ್ ಸರ್ ನಮಗೆ ಸ್ವಲ್ಪ ಸೂರ್ಯನನ್ನು ವೀಕ್ಷಣೆ ಮಾಡುವ, ಈ ಮಧ್ಯಾಹ್ನದ ಹೊತ್ತಲ್ಲಿ ಸೂರ್ಯನನ್ನು ವೀಕ್ಷಣೆ ಮಾಡುವ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಥವಾ ಸ್ವಲ್ಪ ಹೇಳಿಕೊಡ್ತೀರಾ ಅಂತ ಕೇಳಿದ್ರೆ ನೀವು ಹೇಳಿಕೊಡ್ತೀರಾ? ಮೊದಲನೇದು ಖಂಡಿತವಾಗಿ ನೀವು ಏಕ್ದಮ್ ಆ ಪ್ರಯತ್ನಕ್ಕೆ ಹೋಗಬೇಡಿ, ನೇರವಾಗಿ ಮಧ್ಯಾಹ್ನ ನೋಡಕ್ಕೆ ಹೋಗ್ಬೇಡಿ. ಎಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾರು ಕೂಡ ಇಂಥ ಸಾಹಸವನ್ನು ಪ್ರಯತ್ನವನ್ನು ಮಾಡಬೇಡಿ. ಇಟ್ಸ್ ವೆರಿ ಡೇಂಜರಸ್. ವಿಡಿಯೋದಲ್ಲಿ ಅದೇನೋ ಇಂದ್ರೇಶ್ ಅವರು ಸೂರ್ಯನನ್ನು ನೇರವಾಗಿ ನೋಡ್ತಾರೆ ಅಂತ. ಎಸ್, ನಾನು ಮತ್ತೊಮ್ಮೆ ಮನವಿ ಮಾಡುವಂಥದ್ದು, ವೀಕ್ಷಕರೇ, ನೀವು ಪೋಷಕರೇ, ನಿಮ್ಮ ಮಕ್ಕಳಿಗಾಗಲಿ ನೀವಾಗಲಿ ನೇರವಾಗಿ ಮಧ್ಯಾಹ್ನಕ್ಕೆ ಎದ್ದು, ಅಪ್ಪ ಇದು ಇಂದ್ರೇಶ್ ಅವರು ಹೇಳಿದ್ದಾರೆ ಸೂರ್ಯನನ್ನು ನೋಡಿದರೆ ಆರೋಗ್ಯ ಬರುತ್ತೆ, ಬರಿಗಣ್ಣಲ್ಲಿ ನೋಡಿದರೆ ಆರೋಗ್ಯ ಬರುತ್ತೆ ಅಂತ ನೇರ ಹೋಗಿ ಸೂರ್ಯನನ್ನು ಹಗಲು ಹೊತ್ತಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ನೋಡೋ ಪ್ರಯತ್ನ ಮಾಡಬೇಡಿ. ಎಸ್, ಅವರು ಹೇಳಿದಿರುವ ಪ್ರಕಾರ ಅವರು ಬಾಲ್ಯದಿಂದ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬಂದದ್ದು. 8ನೇ ವಯಸ್ಸಿನಲ್ಲಿ ಪ್ರಾಕ್ಟೀಸ್ ಆರಂಭಿಸಿದ್ದಾರೆ. ಇವಾಗ 76 ವರ್ಷ. ಅವರ ಕಳೆದ 10 ವರ್ಷಗಳ ಹಿಂದೆಷ್ಟೇ ಅವರಿಗೆ ಮಧ್ಯಾಹ್ನ ನೋಡಲಿಕ್ಕೆ ಏನೋ ಅಂತ ಒಂದು ಅನುಕೂಲಕರವಾದ ಸನ್ನಿವೇಶ ಬಂದದ್ದು. ಅಂದರೆ ಇಟ್ ಮೀನ್ಸ್ ಅವರ 65ನೇ ವಯಸ್ಸಿನಲ್ಲಿ ಅವರು ನಡು ಮಧ್ಯಾಹ್ನಕ್ಕೆ ಸೂರ್ಯನನ್ನು ವೀಕ್ಷಣೆ ಮಾಡುವಂಥ ಒಂದು ಶಕ್ತಿಯನ್ನು ಪಡ್ಕೊಂಡ್ರು. ಜೊತೆಗೆ ಆರಂಭದ 8ನೇ ವರ್ಷದಿಂದ ಇಡೀ ಅವರ ಬಾಲ್ಯ ಯೌವನದ ಕಾಲದಲ್ಲಿ ಅವರು ಮೊದಲಿಗೆ 8 ಗಂಟೆ ಬೆಳಿಗ್ಗೆ
ಆಮೇಲೆ 9 ಗಂಟೆಗೆ, ಆಮೇಲೆ 10 ಗಂಟೆಗೆ, ಆಮೇಲೆ 11 ಗಂಟೆಗೆ, ಆಮೇಲೆ ಏನು 65ನೇ ವರ್ಷಕ್ಕಾಗುವಾಗ 12 ಗಂಟೆಗೆ ಸೂರ್ಯನ ನೋಡಲಿಕ್ಕೆ ಆರಂಭಿಸಿದ್ದು ಬರಿಗಣ್ಣಿನಲ್ಲಿ. ಸೊ ಹಾಗಾಗಿ ಅಂತ ದೀರ್ಘವಾದ ಪಯಣ ಇದೆ ಅದರಲ್ಲಿ. ಹಾಗಾಗಿ ಭಾರಿ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ. ಸೊ ಎಲ್ಲ ತುಂಬ ಪ್ರಯೋಜನ ಇದೆ. ಆರೋಗ್ಯ ಇರುತ್ತೆ, ಕಣ್ಣಿನ ಆರೋಗ್ಯ ಇರುತ್ತೆ, ಮನಸ್ಸಿಗೆ ದೈಹಿಕ ಎಲ್ಲ ಚೆನ್ನಾಗಿ ಆರೋಗ್ಯ ಬರುತ್ತೆ ಅಂತ ನೇರವಾಗಿ ನಾಳೆ ಬೆಳಿಗ್ಗೆ ಎದ್ದು ಅಥವಾ ನಾಳೆ ಮಧ್ಯಾಹ್ನ ಎದ್ದು ಸೂರ್ಯನನ್ನು ನೋಡೋಕ್ಕೆ ಹೋಗಬೇಡಿ. ಇಟ್ಸ್ ಹೈಲಿ ಡೇಂಜರಸ್. ಸೊ ಹಾಗಾಗಿ ಸರ್, ಕೊನೆಯದಾಗಿ ನೀವು ಹೇಳೋದನ್ನು ನಾನು ಹೇಳಿಬಿಟ್ಟೆ. ನೇರ ಮಧ್ಯಾಹ್ನಕ್ಕೆ ನೋಡೋಕ್ಕೆ ಪ್ರಯತ್ನ ಮಾಡಬೇಡಿ ಅಂತ. ಯಾವ ರೀತಿ ಪ್ರಯತ್ನ ಮಾಡಬೇಕು ಮತ್ತು ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕಂತಂದು ಹೇಳಿ ನಾವು ಮಾತುಕತೆಯನ್ನು ಸಮಾಪನ ಮಾಡಬೇಕಾಗಿದೆ. ಎನಿ ಎನ್ಕ್ವೈರಿ ವೆಲ್ಕಮ್. ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಮೊಬೈಲ್ ನಂಬರ್ ಹೇಳಿ ಸರ್. 93412 376. ಇಮೇಲ್ ಐ ಡಿನ ಕೊಡ್ಲಾ? ಎಲ್ಲ ಸ್ಮಾಲ್ ಲೆಟರ್ಸು. SN ಇಂದಿರೇಶ INDIRESHA INDIRESHA 710 @gmail.com. ಎಸ್ ವೀಕ್ಷಕರೇ, ಇಂದ್ರೇಶ್ ಅವರದು ಒಂದು ವೇಳೆ ಅವ್ರ ಹತ್ರ ಇನ್ನಷ್ಟು ಮಾಹಿತಿ ಪಡ್ಕೊಳ್ಬೇಕಂತ ಇದ್ರೆ ಅವರ ಮೊಬೈಲ್ ಸಂಖ್ಯೆ 9341248376 8341248376. 934 ಉಂಟು. ಎಸ್, 9341288376 9341248376 ಈ ದೂರವಾಣಿ ಸಂಖ್ಯೆಯಲ್ಲಿ ಅವರು ನಿಮಗೆ ಲಭ್ಯರಿರ್ತಾರೆ. ಅದೇ ರೀತಿ ಒಂದು ವೇಳೆ ಮೇಲ್ ಮಾಡಿದ್ರೆ ಇಮೇಲಲ್ಲಿ ಕೂಡ ಅವರು SN ಆಮೇಲೆ ಇಂದ್ರೇಶ್ INDIRESHA 710 @gmail.com ಈ ಮೂಲಕ ಅವರನ್ನು ಸಂಪರ್ಕ ಮಾಡಬಹುದು. ಅವರು ನಿಮಗೆ ಮಾಹಿತಿಗಳನ್ನು ಅಥವಾ ತರಬೇತಿಗಳನ್ನು ಕೊಡಲಿಕ್ಕೆ ತುಂಬ ಮುಕ್ತರಾಗಿ ಸಿದ್ಧರಿದ್ದಾರೆ. ಎಲ್ಲ ಹೊತ್ತಲೂ ಸೂರ್ಯನಿಗೆ ಒಂದು ದೀರ್ಘದಂಡ ನಮಸ್ಕಾರ ಮಾಡಬೇಕು. ಸೂರ್ಯನಿಗೂ ಅಷ್ಟೇ, ಚಂದ್ರನಿಗೂ ಅಷ್ಟೇ. ಟೋಟಲ್ ಸರೆಂಡರ್. ಎಸ್, ಥ್ಯಾಂಕ್ ಯು ಸರ್. ನೀವು ಒಂದು V4 ಸ್ಟುಡಿಯೋಕ್ಕೆ ಬಂದು ಇಷ್ಟು ತುಂಬ ನಿಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ ಮತ್ತು ತುಂಬ ವಿಶಿಷ್ಟವಾದಂಥ ಅನುಭವ ಮತ್ತು ಟಿವಿ ವಾಹಿನಿಗಳಲ್ಲೇ ಬಹುಶಃ ಇಂಥ ಒಂದು ಡಿಬೇಟ್ ಅಥವಾ ಡಿಸ್ಕಷನ್ ಈ ರೀತಿ ಒಂದು ಮಾಹಿತಿಯನ್ನು ಹಂಚಿಕೊಂಡದ್ದು ದಿಸ್ ಇಸ್ ಫಸ್ಟ್ ಟೈಮ್. ನಿಮ್ಮ ಈ ಒಂದು ಅನುಭವದ ಮಾತಿಗಾಗಿ ನಾನು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಎಸ್, ಇದು SN ಇಂದ್ರೇಶ್ ಅವರ ಜೊತೆಗಿನ ಮಾತುಕತೆ. ಬರಿಗಣ್ಣಿನಲ್ಲಿ ನಡು ಮಧ್ಯಾಹ್ನದ ವೇಳೆ ಸೂರ್ಯನನ್ನು ವೀಕ್ಷಣೆ ಮಾಡುವ ವಿಚಾರದ ಬಗ್ಗೆ ಅವರು ಮಾತಾಡಿದ್ದಾರೆ. ಎಸ್, ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.